ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ಹಲೋ ನಮಸ್ತೆ, ಶಿದ್ದಾಸ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಚಾರ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲೂ ಒಂದು ಚರ್ಚೆ ಆರಂಭ ಆಗಿತ್ತು. ಒಂದು ಸಂದರ್ಭದಲ್ಲಿ ರೈಸಿಂಗ್ ಇಂಟಾಲರೆನ್ಸ್ ಅನ್ನುವಂಥದ್ದು, ಅಸಹಿಷ್ಣುತೆ ಜಾಸ್ತಿ ಆಗಿದೆ ದೇಶದಲ್ಲಿ ಅನ್ನುವಂಥದ್ದು, ಸಾಮಾನ್ಯ ವ್ಯಕ್ತಿಗೆ ಹೇಳಲು ಸಾಧ್ಯವಾಗದ ಒಂದು ಶಬ್ದ ಅಥವಾ ಸುಲಭದಲ್ಲಿ ಹೇಳಲು ಸಾಧ್ಯವಾಗದಂಥ ಒಂದು ಶಬ್ದ ಅಸಹಿಷ್ಣುತೆ ಜಾಸ್ತಿ ಆಗಿದೆ ದೇಶದಲ್ಲಿ ಅನ್ನುವಂಥದ್ದು. ಸೊ ಈ ವಿಚಾರದಲ್ಲಿ ಹಲವು ಚರ್ಚೆಗಳನ್ನು ನಾವು ಗಮನಿಸಿದ್ದೀವಿ. ಒಂದು ಕಡೆಯಲ್ಲಿ ಸಾಹಿತಿಗಳು ತಮ್ಮ ಅವಾರ್ಡನ್ನು ವಾಪಸ್ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಮತ್ತೊಂದು ಕರ್ನಾಟಕದಲ್ಲೂ ಕೂಡ ಹಲವು ಸಾಹಿತಿಗಳು ತಮ್ಮ ಅವಾರ್ಡನ್ನು ವಾಪಸ್ ಮಾಡಿದ್ರು. ಮತ್ತೊಂದು ಕಡೆಯಲ್ಲಿ ಸಿನಿಮಾ ನಟರು ಕೂಡ ಈ ಬಗ್ಗೆ ಮಾತನಾಡಿದ್ರು. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಅಖಾಡಕ್ಕೆ ಎಂಟ್ರಿ ಆಯಿತು. ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಮಾತನಾಡಿದ್ರು. ಅನಂತರ ಬಿಹಾರದ ಚುನಾವಣೆ ಆಯಿತು. ಬಿಹಾರದ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನ ಕಂಡಿತು. ಆ ನಂತರ ಆ ಇಂಟಾಲರೆನ್ಸ್ನ ವಿಚಾರ ಸ್ವಲ್ಪ ಕಡಿಮೆಯಾಗಿತ್ತು. ಆದರೆ ನಿನ್ನೆಯಿಂದ ಮತ್ತೆ ಇದು ಚರ್ಚೆ ಆರಂಭ ಆಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಅಮೀರ್ ಖಾನ್ ಅವರು ಮಾತನಾಡಿರುವಂಥದ್ದು. ಖ್ಯಾತ ನಟ ಅಮೀರ್ ಖಾನ್ ಅವರು ನಿನ್ನೆ ಮಾತಾಡಬೇಕಾದ್ರೆ ಗೋಯಂಕಾ ಅವಾರ್ಡ್ ಫಂಕ್ಷನ್ ನಲ್ಲಿ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು. ದೇಶದ ಪರಿಸ್ಥಿತಿ ಸರಿ ಇಲ್ಲ, ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ದೇಶವನ್ನ ಬಿಟ್ಟು ಹೋದ್ರೆ ಹೇಗೆ ಅನ್ನುವಂಥ ಯೋಚನೆಯನ್ನ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಹೇಗೆ, ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ಅನ್ನುವಂಥದ್ದು. ಸೊ ಈ ಒಂದು ಹೇಳಿಕೆ ಇವತ್ತು ಇಡೀ ದಿನ ಸೋಷಿಯಲ್ ಮೀಡಿಯಾಗಳಲ್ಲಾಗಿರಬಹುದು, ಸಾಮಾನ್ಯ ಜನರಲ್ಲಾಗಿರಬಹುದು ಚರ್ಚೆ ಆಗ್ತಾ ಇರುವಂಥದ್ದು. ಅಂದ್ರೆ ದೇಶದಲ್ಲಿ ಅಸಹಿಷ್ಣುತೆ ಅನ್ನುವಂಥದ್ದು ಇದೆಯಾ, ಯಾವ ರೀತಿ ಇದೆ, ಅಥವಾ ಇದು ಕ್ರಿಯೇಟೆಡ್ ಬೈ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಒಂದು ಚರ್ಚೆ. ಸೊ ಈ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತು ಮಾತನಾಡಬೇಕು. ಇಬ್ಬರು ಅತಿಥಿಗಳು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಡೆಯಿಂದ ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಜಿಲ್ಲಾ ವಕ್ತಾರ AC ವಿನಯ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿಯ ಕಡೆಯಿಂದ ಮಹೇಶ್ ತುಪ್ಪೆಕಲ್ ಅವರು ಇದ್ದಾರೆ. ಮಹೇಶ್ ತುಪ್ಪೆಕಲ್ ಅವರೇ, ಸರ್ ನಿಮಗೆ ಮೊದಲಿಗೆ ನಿಮ್ಮನ್ನೇ ಕೇಳಬೇಕು. ಒಬ್ಬ ಖ್ಯಾತ ನಟ, ನೀವು ಹೇಳ್ತಾ ಇದ್ದೀರಿ ಅಚ್ಚೇ ದಿನ ಬಂದಿದೆ ದೇಶಕ್ಕೆ, ಅಥವಾ ಇಂದ್ರಲೋಕ ಧರೆಗಿಳಿತಾ ಇದೆ, ಅಲ್ಲೋ ಹಂತದಲ್ಲಿ ಇದ್ದೇವೆ, ನಾವು ಇಂದ್ರಲೋಕವನ್ನ ಬರಮಾಡಿಕೊಳ್ಳುವ ಹಂತದಲ್ಲಿದ್ದೇವೆ. ಒಬ್ಬ ಖ್ಯಾತ ನಟ ಹೇಳ್ತಾ ಇದ್ದಾರೆ ನನಗೆ ಭದ್ರತೆ ಇಲ್ಲ ಈ ದೇಶದಲ್ಲಿ, ಅಭದ್ರತೆಯ ಭಾವನೆ ಕಾಡ್ತಾ ಇದೆ, ನನ್ನ ಹೆಂಡತಿ ಹೇಳ್ತಾ ಇದ್ದಾಳೆ ದೇಶ ಬಿಟ್ಟು ಹೋದ್ರೆ ಹೇಗೆ. ಸೊ ಮತ್ತೆ ಯಾವ್ದು ಅಚ್ಚೇ ದಿನ, ಯಾವುದು ನಿಮ್ದು? ಅವರ ಹೇಳಿಕೆ ತುಂಬಾ ಹಾಸ್ಯಾಸ್ಪದವಾದದ್ದು. ಯಾಕೆಂದ್ರೆ ಅವರು ಇಷ್ಟರ ತನಕ ಬಹುಶಃ ಸಲ್ಮಾನ್ ಖಾನ್ನ ಮನೆ ಮೇಲೆ ದಾಳಿ ಆಗಿರ್ಬೋದು ಅಥವಾ ಶಾರುಖ್ ಖಾನ್ನ ಮನೆ ಮೇಲೆ ದಾಳಿ ಆಗಿರ್ಬೋದು, ಇಷ್ಟರ ತನಕ ಯಾವುದೇ ಒಂದು FIR ಅಥವಾ ಒಂದು ಕೇಸು ದಾಖಲಿಸಿದ ಮನುಷ್ಯ ಇದ್ರೆ ಅದು ಅಮೀರ್ ಖಾನ್ ಮಾತ್ರ. ಅಮೀರ್ ಖಾನ್ ಅಂತ ಮನುಷ್ಯ ಈ ಹೇಳಿಕೆ ಕೊಡಬಾರ್ದಿತ್ತು. ಯಾಕೆಂದರೆ ಅವರು ಇನ್ಕ್ರೆಡಿಬಲ್ ಇಂಡಿಯಾದ ಅಂಬಾಸಿಡರ್. ಕಳೆದ 3 ವರ್ಷದಿಂದ ಅವರು ಇನ್ಕ್ರೆಡಿಬಲ್ ಇಂಡಿಯಾದ ಅಂಬಾಸಿಡರ್. ಇನ್ನು ಕೆಲವು ದಿನಗಳೇ ಅದು ರಿನ್ಯೂ ಆಗಲಿಕ್ಕಿದೆ. ಅಂಥ ವ್ಯಕ್ತಿ ಈ ಹೇಳಿಕೆಯನ್ನು ಕೊಟ್ಟದ್ದು ಶುದ್ಧ ಅಪರಾಧ. ಅವರು ಭಾರತದ ನಾಗರಿಕತೆಗೆ ಅವಮಾನ ಮಾಡಿದ್ದಾರೆ. ಪ್ರಶ್ನೆ ಇರುವಂತದ್ದು ಮಹೇಶ್ ಅವರೇ, ಅವರು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಅನ್ನ ನಿಮಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ನಿಮ್ಮ ಹಿರಿಯ ನಾಯಕರೆಲ್ಲ ಬಂದು ಮಾತಾಡ್ತಾ ಇದ್ದಾರೆ, ಇಲ್ಲ ಅಮೀರ್ ಖಾನ್ ಹಾಗೆ ಹೇಳಬಾರ್ದಿತ್ತು. ಇದು ಸರಿ ಅಂತ ಕಾಣುತ್ತಾ ನಿಮಗೆ? ನೋಡಿ, ಅಮೀರ್ ಖಾನ್ ವೈಯಕ್ತಿಕವಾಗಿ ನಾನು ದೂರಲ್ಲಿ ಹೋಗುದಿಲ್ಲ. ಯಾಕಂದ್ರೆ ಅವರೊಬ್ರು ಹಿರಿಯ ನಟ ಮತ್ತು ತುಂಬಾ ಫೇಮಸ್ ಹೀರೋ. ಅವರಿಗೆ ನಾನು ಒಬ್ಬ ಅವರ ಫಾಲೋವರ್ ಆಗಿದ್ದೆ. ಟ್ವಿಟರಲ್ಲಿ ಅವರ ಫಾಲೋವರ್ ಆಗಿದ್ದೆ, ಫೇಸ್ಬುಕ್ನಲ್ಲಿ ಫಾಲೋವರ್ ಆಗಿದೆ. ಆದರೆ ಇವತ್ತಿನಿಂದ ಅವರ ಫಾಲೋವರ್ ನಾನಲ್ಲ. ಅವರ ಫಿಲ್ಮ್ಗಳನ್ನು ಇವತ್ತಿನಿಂದಲ್ಲ, ಸತ್ಯದ ಜೊತೆ ಅವರು ಫ್ಯಾಕ್ಟ್ಗಳನ್ನು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಇನ್ಸಿಡೆಂಟ್ ಹೇಳ್ತಾರೆ, ಕಲಬುರಗಿ ಹತ್ಯೆ ಇನ್ಸಿಡೆಂಟ್ ಹೇಳ್ತಾರೆ, ದಲಿತರನ್ನ ಸುಟ್ಟು ಹಾಕಿ ಕೊಂದದ್ದನ್ನ ಇನ್ಸಿಡೆಂಟ್ ಅನ್ನ ಕೋಟ್ ಮಾಡಬಹುದು. ನೋಡಿ, ದಾದ್ರಿ ಹತ್ಯೆ, ಒಂದೊಂದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ದಾದ್ರಿ ಹತ್ಯೆಯನ್ನು ಬಿಹಾರದ ಚುನಾವಣೆಗೋಸ್ಕರ ಸಂಪೂರ್ಣವಾಗಿ ತಿರುಚಲಾಗಿದೆ. ನಂತರ ಒಂದು ರಿಪೋರ್ಟ್ ಬಂತು, ನೀವು ಅದನ್ನು ಓದಿದಿರಿಲ್ವ ಅಂತ ಗೊತ್ತಿಲ್ಲ. ದಾದ್ರಿ ಹತ್ಯೆ ಅಲ್ಲಿಗೆ ಇಷ್ಟು ಮಂದಿ ಕ್ರೌಡ್ ಹೋಗೋ ಮೊದಲು ಸಂಜಯ್ ಯಾದವ್ ಅಂತ ಅವನ ಫ್ರೆಂಡ್ ಅಕ್ಲಕ್ನ ಫ್ರೆಂಡಿಗೆ, ಅಕ್ಲಕ್ನು ಸಂಜಯ್ ಯಾದವ್ಗೆ ಫೋನ್ ಮಾಡಿದ್ದ. ಅಲ್ಲಿ ಸಂಜಯ್ ಯಾದವ್ ಹೋಗಿ ಸ್ಥಳಕ್ಕೆ ತಲುಪಿದಾಗ 4 ಮಂದಿ ಇದ್ರು. 4 ಮಂದಿ ಸಂಜಯ್ ಯಾದವ್ ಅವರ ಕಣ್ಣೆದುರು ಅವರನ್ನು ಕೊಲೆ ಮಾಡಿದ್ದು. ಸಂಜಯ್ ಯಾದವ್ನ ಮಗಳ ಮತ್ತು ಅಕ್ಲಕ್ನ ಸಂಬಂಧಿಕರ ವಿಷಯದಲ್ಲಿ. ನಿಮ್ಮ ABVP ಅವರು ಅದನ್ನ ಯೂಸ್ ಮಾಡಿಕೊಂಡ್ರು. ಅಲ್ಲ, ಅದು ನೈಜ ಸ್ಥಿತಿ. ಇನ್ನೂ ಒಂದು ಅದರಲ್ಲಿ ದಾರುಣ ಕಥೆ ಏನಂದ್ರೆ, ಸಂಜಯ್ ಯಾದವ್
ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು ಕೂಡ ಇವತ್ತಿನ ತನಕ FIR ಅಲ್ಲಿ ಸಂಜಯ್ ಯಾದವ್ ವಿಟ್ನೆಸ್ ಆಗಿ ಸೇರಿರಲಿಲ್ಲ. ಹೇಳುವ ರೀತಿಯಲ್ಲಿ ದೇಶ ಇಲ್ಲ ಅಂತ ಹೇಳ್ತಾ ಇದ್ದೀರಿ. 100ಕ್ಕೆ 100 ಇಲ್ಲ. ಅದಕ್ಕೆ ಉದಾಹರಣೆ ಭಾರತೀಯ ಪ್ರಧಾನಿ ಟರ್ಕಿಗೆ ಹೋದಾಗ ಅಲ್ಲಿ ಭಾರತೀಯ ಪ್ರಧಾನಿಯ ಒಂದು ಸ್ಟಾಂಪ್ ಬಿಡುಗಡೆ ಮಾಡಿದ ಅದಕ್ಕೆ ಒಂದು ಉದಾಹರಣೆ. ಇಂಟಾಲರೆನ್ಸ್ ನ ವಿಚಾರ ಕ್ರಿಯೇಟೆಡ್ ಬೈ ಕಾಂಗ್ರೆಸ್, ಫಂಡೆಡ್ ಬೈ ಕಾಂಗ್ರೆಸ್ ಅವರು ಮಾಡ್ತಾ ಇರುವಂತ ಆರೋಪ ನೋಡಿ. ಬಿಜೆಪಿಯವರು ಈ ತರ ಆರೋಪ ಮಾಡುವಂಥದ್ದು ಇದು ಹೊಸದೇನಲ್ಲ. ಇಂಟಾಲರೆನ್ಸಿನ ಬಗ್ಗೆ ಏನು ಅಮೀರ್ ಖಾನ್ ಒಬ್ಬ ಖ್ಯಾತ ನಟ, ಅವರು ಇವತ್ತು ಏನಂತ ಒಂದು ಮಾತನ್ನು ಅವರ ವೈಫ್ ಅವರ ಹತ್ರ ಹೇಳಿದ್ದಾರೆ ಎನ್ನುವಂಥ ವಿಚಾರವನ್ನು ಹೇಳಿದ ತಕ್ಷಣ BJP ಮುಖಂಡರಿರ್ಬೋದು ಅಥವಾ ನಮ್ಮ ಈ ಫ್ರೆಂಡ್ ಇರ್ಬೋದು, ಅದೇ ಇವರಿಗೆ ಇಂಟಾಲರೆನ್ಸ್ ಆಗಿಬಿಟ್ಟು ಅದನ್ನು ಟಾಲರೇಟ್ ಮಾಡಲಿಕ್ಕೆ ಅವರಿಗೆ ಕಷ್ಟ ಆಗ್ತಾ ಇದೆ. ನಾವಿಲ್ಲಿ ನೋಡಬೇಕಾದಂಥದ್ದು ಒಂದು ವಿಚಾರ, ಒಂದು ಖ್ಯಾತ ನಟ ಅಮೀರ್ ಖಾನ್ ಅಂತವರು ಇಂಥ ಒಂದು ಮಾತನ್ನು ಹೇಳಬೇಕಾದ್ರೆ ಇನ್ಕ್ರೆಡಿಬಲ್ ಇಂಡಿಯಾದು ಅಂಬಾಸಡರ್ ಅಂತ ಈಗ ತಾನೇ ಇವರು ನಮ್ಮ ಸ್ನೇಹಿತರು ಹೇಳಿದರು. ಅಂಥ ಒಂದು ವ್ಯಕ್ತಿತ್ವ ಇರುವಂಥ ಒಬ್ಬ ವ್ಯಕ್ತಿ ಇಂಥ ಇಂಟಾಲರೆನ್ಸಿನ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಅದು ಅಮೀರ್ ಖಾನ್ ಮಾತಾಡಿದ್ದು ಅಂತ ಹೇಳುವಂಥದ್ದನ್ನು ನೀವು ಬಿಟ್ಟು, ಅಮೀರ್ ಖಾನ್ ಇಡೀ ಭಾರತ ದೇಶದ ಒಟ್ಟಾರೆ ಒಂದು ಭೂಪಟವನ್ನು ಇಟ್ಕೊಂಡು ಜನರ ಭಾವನೆಯನ್ನು ಇಟ್ಕೊಂಡು ಅವರು ಇವತ್ತು ಮಾತಾಡಿದ್ದಾರೆ. ಯಾಕೆ ಮಾತಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಬೇರೆ ಬೇರೆ ಜಾತಿಯ ಜನರು ನಮ್ಮ ಭಾರತ ದೇಶದಲ್ಲಿ ವೈವಿಧ್ಯತೆಯಿಂದ ಕೂಡಿದಂಥ ನಮ್ಮ ದೇಶ. ಇಂಟಾಲರೆನ್ಸ್ ಯಾವತ್ತು ಅಸಹಿಷ್ಣುತೆ ಯಾವ ದೇಶದಲ್ಲಿ ಬರುತ್ತೆ ಆ ದೇಶದಲ್ಲಿ ಅರಾಜಕತೆ ಬರುತ್ತೆ, ಆ ದೇಶದಲ್ಲಿ ಆರ್ಥಿಕವಾಗಿ ಬೆಳವಣಿಗೆ ಆಗುವಂತದ್ದಲ್ಲ. ಯಾವ ಘಟನೆಯನ್ನ ಇಟ್ಟುಕೊಂಡು ಈಗ ಕಾಂಗ್ರೆಸ್ ಆಗಿರಬಹುದು, ಕಾಂಗ್ರೆಸ್ ಕೂಡ ಹೇಳ್ತಾ ಇದೆ ಇಂಟಾಲರೆನ್ಸ್ ಇದೆ. ಯಾವ ಘಟನೆಯನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೀರಿ ನೀವು ಇಂಟಾಲರೆನ್ಸ್ ದೇಶದಲ್ಲಿ ಇದೆ, ರೈಸ್ ಆಫ್ ಇಂಟಾಲರೆನ್ಸ್ ಹೇಗೆ ಹೇಳ್ತಾ ಇದ್ದೀರಿ? ನೋಡಿ, ದಾದ್ರಿ ಪ್ರಕರಣ ಇರಬಹುದು. ದಾದ್ರಿ ಪ್ರಕರಣಕ್ಕೆ ಉತ್ತರ ಪ್ರದೇಶ ಗವರ್ನಮೆಂಟ್ ಕಾರಣ ಅಲ್ವಾ? ಒಂದು ನಿಮಿಷ ನಾನು ಹೇಳೋದು ಕೇಳಿ. ನೀವು ಅದನ್ನು ಎಲ್ಲವನ್ನು ಕೂಡ ಒಂದು ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಅಂತ ಹೇಳಿ ನೀವು ಆ ಥರ ಹೋಗಬೇಡಿ. ಯಾರು ಮಾಡಿದ್ದಾರೆ, ಯಾತಕ್ಕಾಗಿ ಮಾಡಿದ್ದಾರೆ, ಒಂದು ನಿಮಿಷ ಇಲ್ಲ ಇಲ್ಲ ಒಂದು ವಿಚಾರ ರಕ್ಷಿತ್ ಅವರೇ, ನಾನು ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ನೋಡಿ, ದಾದ್ರಿ ಪ್ರಕರಣ ಇರಬಹುದು ಅಥವಾ ಏನು ನೀವು ಆ ಸುಟ್ಟಾಕಿದಂತ ಪ್ರಕರಣ, ನೀವು ಸಮಾಧಾನ ವಹಿಸ್ಕೊಳ್ಳಿ ಸ್ವಾಮಿ. ನೀವು ಮಾತಾಡುವಾಗ ನಾನು ಬಹಳ ಸಮಾಧಾನದಿಂದ ಕೇಳ್ಕೊಂಡಿದ್ದೇನೆ. ಅಸಹಿಷ್ಣುತೆ ನಿಮ್ಗೆ ಒಳ್ಳೇದಲ್ಲ. ನೋಡಿ, ನಾನು ಹೇಳ್ತೇನೆ, ಏನು ಆ ಕೇರಳ ಹೌಸ್ಗೆ ಏನು ಇತ್ತೀಚೆಗೆ ಡೆಲ್ಲಿಯಲ್ಲಿ ಹೋಗಿ ಪೊಲೀಸ್ ರೈಡ್ ಮಾಡಿರುವಂಥದ್ದು, ದಾದ್ರಿ ಕೊಲೆ ಪ್ರಕರಣ ಇರ್ಬೋದು ಅಥವಾ ಈ ನಮ್ಮ ಕಲಬುರ್ಗಿದಿರ್ಬೋದು ಅಥವಾ ನಮ್ಮ ಇನ್ನೊಂದು ಈ ಸುಧೀಂದ್ರ ಕುಲಕರ್ಣಿ ಇವರಿಗೆ ಮಸಿಬಳದಂತಿರ್ಬೋದು, ಇಂಥ ಎಲ್ಲ ವಿಚಾರವನ್ನು ಒಟ್ಟಾರೆಯಾಗಿ ನೋಡುವಾಗ ಇದರ ಹಿಂದೆ ಇರುವಂತ ಶಕ್ತಿಗಳು ಯಾವುದು? ಬಜರಂಗ ದಳ ಇರ್ಬೋದು ಅಥವಾ ಸಂಘ ಪರಿವಾರದ ಜನರು, ಇದರ ಹಿಂದೆ ಇರುವಂತದ್ದನ್ನು ನೀವು ಮರಿಬಾರದು. ದಾದ್ರಿ ಘಟನೆ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತೀರಿ, ಕಲಬುರ್ಗಿಯವರ ಹತ್ಯೆ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತೀರಿ. ಇಲ್ಲಿ ಪ್ರಶ್ನೆ, ಅಲ್ಲಿನ ಸ್ಟೇಟ್ ಗವರ್ಮೆಂಟ್ ಅನ್ನುವಂಥದ್ದು ಅದಕ್ಕೆ ಜವಾಬ್ದಾರಿಯೋ ಅಲ್ವೋ ಲಾ ಅಂಡ್ ಆರ್ಡರ್ಗೆ? ನೋಡಿ ಸ್ವಾಮಿ, ಲಾ ಅಂಡ್ ಆರ್ಡರ್ ಇರುವಂತದ್ದು ಇಂಥ ಘಟನೆ ಆದಾಗ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇರುವಂತದ್ದು ಪೊಲೀಸ್ ಇಲಾಖೆ, ಅದಕ್ಕೆ ಸಂಶಯ ಕಾನೂನು ಇರುವಂತದ್ದು. ಒಂದು ವಿಚಾರ ಒಂದು ವಿಚಾರ ಯಡಿಯೂರಪ್ಪ ಅವರನ್ನು ಬ್ಲೇಮ್ ಮಾಡಿದ್ರು, ಒಂದು ವಿಚಾರ ಸಂದರ್ಭದಲ್ಲಿ ಅದರ ಹಿಂದೆ ಇದ್ದಂತ ಶಕ್ತಿಗಳು ಯಾವುವು? ನಮ್ಮ ದೇಶದ ವಿರೋಧಿ ಶಕ್ತಿಗಳು, ಬಜರಂಗ ದಳ ಇರಬಹುದು ಅಥವಾ ಪರಿವಾರದ ಇತರ ಸಂಘಟನೆಗಳು, ಒಂದಲ್ಲ ಒಂದು ಘಟನೆಯಿಂದ ಹಿಂದೆ ಅದನ್ನು ನೀವು ಮರಿಬಾರ್ದು, ಅದನ್ನು ಮರಿಬಾರ್ದು. ಇವತ್ತು ಸಮಾಜಘಾತ ಶಕ್ತಿಗಳು ಇದರ ಹಿಂದೆ ಆಟ ಆಡ್ತಾ ಇದೆ. ಕಲಬುರ್ಗಿ ಹತ್ಯೆಯನ್ನು ನರೇಂದ್ರ ಮೋದಿ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಹೇಳಲಿಕ್ಕೆ ನಿಮಗೆ ನಾಚಿಕೆ ಆಗಬೇಕು. ನಿಮ್ಮ ಸರ್ಕಾರ ಇರುವುದಿಲ್ಲ ಇವತ್ತು ಯಾರಂತ ಇನ್ನು ಕೂಡ ನಿಮಗೆ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಅದನ್ನು ನಿಮ್ಗೆ ಸುಲಭವಾಗಿ ಸಂಘ ಪರಿವಾರದ ಮೇಲೆ ಹಾಕ್ಬೇಡಿ, ಅದು ಸುಲಭವಾಗಿ ಸಂಘ ಪರಿವಾರದ ಮೇಲೆ ಹಾಕ್ಬೇಡಿ. ಅದರಲ್ಲಿ ಮನುಷ್ಯ ಕೈ ಇರಬಹುದು, ಪಾಕಿಸ್ತಾನದಲ್ಲಿ ಹೋಗಿ ಹೇಳಿಕೆ ಕೊಡುವಂತ ಕಾಂಗ್ರೆಸ್ನ ನಾಯಕ ಕೈ ಇರಬಹುದು, ಗಿರಿರಾಜ್ ಇರಬಹುದು ಅಥವಾ ಇನ್ನೊಬ್ಬ ಸಂಸದ ಇರಬಹುದು, ಸಾಧ್ವಿ ಇರಬಹುದು. ಇವರೆಲ್ಲ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಒಂದಲ್ಲ ಒಂದು ಅವಹೇಳನಕಾರಿ ಮತ್ತು ಕೋಮಿಗೆ ಒಂದು ಕುಮ್ಮಕ್ಕು ಕೊಡುವಂತ ರೀತಿಯಲ್ಲಿ ಇವತ್ತು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರುವಾಗ
ನಮ್ಮ ಪ್ರಧಾನಮಂತ್ರಿಗಳು ಭಾರತದ ದೇಶದ ಹೊರಗೆ ಹೋಗಿ ಬಹಳ ಒಳ್ಳೆ ಸೌಹಾರ್ದತೆ ಇದೆ ಅದು ಸಹಿಸಲಿಕ್ಕೆ ಆಗುದಿಲ್ಲ ನಿಮಗೆ. ನಿಮಗೆ ಕಷ್ಟ ಆಗ್ತಿರೋದು ಅದೇ. ಇವತ್ತು ಪ್ರಧಾನಮಂತ್ರಿ ಎಲ್ಲಿ ಹೋಗ್ತಾರೆ ಅಲ್ಲಿ ಅವರಿಗೆ ಸ್ವಾಗತ ಸಿಗ್ತಾ ಇದೆ. ಸಂಸದರು ಹೇಳುವಂತ ಸಂದರ್ಭದಲ್ಲಿ ಅದು ನಿಮಗೆ ಕಷ್ಟ ಆಗ್ತಾ ಉಂಟು. ಅವರ ಬಾಯಿ ಮುಚ್ಚಿಸ್ತಾ ಇಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅಂದ್ರೆ ವಿನಯ್ ಎಲ್ಲೋ ರಾಜು, ಒಂದು ಕಡೆ ಇಲ್ಲಿ ಅವರ intolerance ಮೌನ ಇರುವಂತದ್ದು, ಇಂಟಾಲರೆನ್ಸ್ ಇರುವಂತದ್ದು ದೇಶದಲ್ಲೂ ಕಾಂಗ್ರೆಸ್ನ ಒಳಗೋ ಅದು ಕುಮ್ಮಕ್ಕನ್ನ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಇಂಟಾಲರೆನ್ಸ್ ಇರುವಂತದ್ದು ಕಾಂಗ್ರೆಸ್ನಲ್ಲೋ ಅಥವಾ ದೇಶದಲ್ಲೋ ಅಂತ ಪ್ರಶ್ನೆ. ಕಾಂಗ್ರೆಸ್ನ ಒಳಗೆ ಇಂಟಾಲರೆನ್ಸ್ ಇದೆಯಾ ಅಂತ ನೋಡಿ, ವಿಪಕ್ಷವಾಗಿ ಕೂತಿದ್ದೇವೆ, ಅಲ್ಲಲ್ಲ, 44 ಜನ ಇದ್ದೇವೆ. ಈ ಇಂಟಾಲರೆನ್ಸ್ ಇದೆಯಾ ಅಂತ ನಿಮಗೆ? ಇಲ್ಲ ನೋಡಿ ನೋಡಿ, ಇದು ಎಲ್ಲ ರಾಜೀವ್ ಗಾಂಧಿ ದೇಶವನ್ನ ಒಂದ್ ನಿಮಿಷ ರಾಹುಲ್ ಗಾಂಧಿ ಯಕ್ಷಗಾನ. ಪ್ರಶ್ನೆ ನನ್ಗೆ ಕೇಳಿದ್ದಾರೆ Yes, ಸ್ವಾಮಿ. ಈ ಭಾರತ ದೇಶವನ್ನ ಸುದೀರ್ಘ ಕಾಲ ಆಡಳಿತ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ. Yes. ಜಾತ್ಯತೀತವಾದದಲ್ಲಿ ಭಾರತ ದೇಶದ ಏನು ಸಂವಿಧಾನ ಇದೆ ಅದರ ಅಡಿಸ್ಥಾನದಲ್ಲಿ ಅದರ ಮೇಲೆ ವಿಶ್ವಾಸ ಇರುವಂತ ಪಕ್ಷ. ಅಂತ ಒಂದು ದೇಶದಲ್ಲಿ ಈ ರೀತಿಯಲ್ಲಿ ಅಸಹಿಷ್ಣುತೆ ಹೆಚ್ಚುತ್ತಾ ಇರುವಾಗ ಖಂಡಿತವಾಗಿ ಕೂಡ ನಾವೊಂದು ಪಕ್ಷವಾಗಿ ಅದು ನಮಗೆ ನೋವು ತರ್ತದೆ. ನಮ್ಮ ದೇಶದ ಬಗ್ಗೆ ನಮಗೆ ಕಾಳಜಿ ಇದೆ. ಅದು ಬೇರೆ ಯಾವುದೇ ರೀತಿಯಲ್ಲಿ ಅಸಹಿಷ್ಣುತೆ ಅಲ್ಲ. ಅಸಹಿಷ್ಣುತೆ ಈ ನಮ್ಮ ದೇಶವನ್ನ ಗಂಡಾಂತರಕ್ಕೆ ಕೊಂಡೋಗ್ತದೆ. ಅದು ನಮಗೆ ಇವತ್ತು ಬಹಳ ಸರ್, ಒಂದು ದಾದ್ರಿ ಅಂತ ಘಟನೆ ಹೆದರಿಕೆ ಈ ಹಿಂದೆ ಆದಂತ ಒಂದು ವಿಚಾರ. ಆದದ್ದಿಲ್ವಾ? ದಾದ್ರಿ ಅಂತ ಘಟನೆ ಈ ಹಿಂದೆ ಆದದ್ದಿಲ್ವಾ? ನೋಡಿ, ಹಿಂದೆ ಕಂಬಾಲಪಲ್ಲಿಯಲ್ಲಿ ದಲಿತರ ಮಾರಣ ಹೋಮ ಆಯ್ತು ಸರ್, ನೆನಪಿದೆ ನಿಮಗೆ? ಈಚೆ ಕೇಳಿ ಹಿಂದೆ ಆಗಿರುವಂಥದ್ದು ಮತ್ತು ಇಂದಿನ ಪರಿಸ್ಥಿತಿ ಮತ್ತು ಇದರ ಹಿಂದಿನ ಪರಿಸ್ಥಿತಿ ನೋಡಿ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಇವತ್ತು ಅವರು ಪ್ರಧಾನಮಂತ್ರಿಗಳು ಬಂದು ಹೇಳಿದ್ದಾರೆ, ಸಬ್ಕಾ ವಿಕಾಸ್. ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗ್ತಾ ಇದೆಯಾ? ಎಲ್ಲೋ ಒಂದು ಕಡೆ ಒಂದು ವರ್ಗಗಳನ್ನ ಅಸಹಿಷ್ಣುತೆಯಿಂದ ಬೇರೆ ಒಂದು ಜಾತಿಯನ್ನಿರ್ಬೋದು ಅಥವಾ ಬೇರೆ ವರ್ಗದವರನ್ನಿರ್ಬೋದು ಅವರ ಮೇಲೆ ನಿರಂತರವಾಗಿ ಎಲ್ಲೋ ಒಂದ್ ಕಡೆ ಅವರ ಸಂಸದರು, ಅವರ ಗಿರಿರಾಜ್ ಅವರು ಮಂತ್ರಿ ಇದ್ದಾರೆ, ಅವರು ಮಂತ್ರಿ ಇದ್ದಾರೆ. ಮೋದಿ ಪ್ರಧಾನಿ ಆದದ್ದನ್ನು ಕೂಡ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಉದ್ರೇಕಕಾರಿ ಭಾಷಣವನ್ನ ಅವರು ಕೊಡ್ತಾ ಇರುವಾಗ ಪ್ರಧಾನಮಂತ್ರಿಗಳು ಎಲ್ಲೋ ಒಂದ್ ಕಡೆ ಮೌನ ವಹಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಅಸಹಿಷ್ಣುತೆಗೆ ಇದು ರೈಸಿಂಗ್ ರೈಸ್ ಆಫ್ ಇಂಟಾಲರೆನ್ಸ್ ನ ವಿಚಾರದಲ್ಲಿ ಅವರು ಹೇಳಿದ್ರು. ದಾದ್ರಿ ಘಟನೆ ಉತ್ತರ ಪ್ರದೇಶ ಗವರ್ಮೆಂಟ್ ಆಗಿರಬಹುದು, ಕಲಬುರ್ಗಿ ಘಟನೆ ಕರ್ನಾಟಕ ಗವರ್ಮೆಂಟ್ ಒಳಗೆ ಆಗಿರಬಹುದು. ಆದ್ರೆ ನಿಮ್ಮ ನಾಯಕರು ಅದನ್ನ ಸಮರ್ಥಿಸಿಕೊಂಡ್ರು. ದಾದ್ರಿ ಘಟನೆಯ ಬಗ್ಗೆ ಮಾತಾಡಬೇಕಾದ್ರೆ ಬೇರೆಯದ್ದೇ ಹೇಳಿಕೆಗಳನ್ನು ನಮ್ಮ ನಾಯಕರು ಸಮರ್ಥಿಸಿಕೊಂಡು ಅದು ತಿನ್ನುವರು ಪಾಕಿಸ್ತಾನಕ್ಕೆ ಹೋಗ್ಲಿ. ಅದೇ ವಾಕ್ಯಕ್ಕೆ ನಾನು ಬರ್ತಾ ಇದ್ದೇನೆ. 3 ದಿವಸದ ಹಿಂದೆ ಕಾಂಗ್ರೆಸ್ನ ಮುಖ್ಯಮಂತ್ರಿ, ಜಾರ್ಖಂಡ್ನ ಮುಖ್ಯಮಂತ್ರಿ ಹರೀಶ್ ರಾವತ್ ಏನ್ ಹೇಳಿದ್ರು? ನಿಮಗೆ ಗೋ ಮಾಂಸ ಭಕ್ಷಿಸಬೇಕಾದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಿ. ಅದೇನದು? ಎಲ್ಲಿ ಹೋಯ್ತು ಆಗ ಪ್ರಶಸ್ತಿ ವಾಪಸ್? ನೀವು ನೋಡಿ, ಇದೊಂದು ರಾಹುಲ್ ಗಾಂಧಿ ಅವರ ಪ್ರೇರಿತ ನಾಟಕ. ಇಲ್ಲಿ ಕಾಂಗ್ರೆಸ್ನ ಬೇಸ್ ಅಲುಗಾಡ್ತಾ ಉಂಟು. ಇಲ್ಲಿ ಕಾಂಗ್ರೆಸ್ನ ಬೇಸ್ ಅಲುಗಾಡ್ತಾ ಉಂಟು. ಕಾಂಗ್ರೆಸ್ನ ರಕ್ಷಣೆಗೋಸ್ಕರ ನೋಡಿ, ಅಮೀರ್ ಖಾನ್ ಬಗ್ಗೆ ನಾನು ಹೇಳಿಲ್ಲ. ಅವರು ನಮ್ದು ಲೋಕಸಭೆ ಇಲೆಕ್ಷನ್ ನ ಮೊದಲೇ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿಗೆ ಬೆಂಬಲ ಘೋಷಣೆ ಮಾಡಿದವರು. ಈಗಲ್ಲ ಅವರು ಹೇಳಿದ್ದಾರೆ ಇದು ಮ್ಯಾನುಫ್ಯಾಕ್ಚರ್ಡ್, ಇದು ರೆಬಲಿಯನ್, ಪೇಪರ್ ರೆಬಲಿಯನ್ ಅಂತ ಹೇಳಿ ಏನು ಸಾಹಿತಿಗಳು ಅವರ ಅವಾರ್ಡ್ ಅನ್ನ ವಾಪಸ್ ಕೊಡುವಂತ ಸಂದರ್ಭದಲ್ಲಿ ಅಂತ ಒಂದು ಮಾತನ್ನ ನಮ್ಮ ಒಂದು ಮಂತ್ರಿ, ಕೇಂದ್ರದ ಮಂತ್ರಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ನಾಚಿಕೆ ಕೇಳು. ಯಾಕೆ ಅಂತ ಹೇಳ್ತೇನೆ ಸ್ವಾಮಿ, ಒಂದು ದಯವಿಟ್ಟು ನೀವು ಸಹಿಸ್ಕೊಳ್ಳಿ, ಸಹಿಷ್ಣುತೆ ಬೇಕು ನಿಮ್ಗೆ ಸ್ವಲ್ಪ. ನೋಡಿ, ನಾನೊಂದು ವಿಚಾರ ಹೇಳ್ತೇನೆ. ಒಂದು ಸಾಹಿತಿ ಇರಬಹುದು ಅಥವಾ ಒಂದು 350ಕ್ಕಿಂತಲೂ ಹೆಚ್ಚು ಮಂದಿ ಫಿಲ್ಮ್ ಮೇಕರ್ಸ್, ಫಿಲ್ಮ್ ಆಕ್ಟ್ರೆಸ್, ಸಾಹಿತಿಗಳು, ಸೈಂಟಿಸ್ಟ್ಗಳು ಇವರೆಲ್ಲ ಇವತ್ತು ಈ ಅವಾರ್ಡನ್ನು ವಾಪಸ್ ಕೊಟ್ಟಿದ್ದಾರೆ. ಒಬ್ಬ ವಿಜ್ಞಾನಿ ರಸ್ತೆಗೆ ಬಂದು ನಮ್ಮ ಸಂಘಟನೆಯವರಾಗಿ ಅವರಿಗೆ ರಸ್ತೆಗೆ ಬಂದು ಅವರಿಗೆ ಹೋರಾಟ ಮಾಡಲಿಕ್ಕೆ ಆಗುವಂಥದ್ದಲ್ಲ. ಒಬ್ಬ ಸಾಹಿತಿಗೆ ರಸ್ತೆಗೆ ಬಂದು ಹೋರಾಟ ಮಾಡಲಿಕ್ಕೆ ಆಗುವಂಥದ್ದಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ಆ ಮನಸ್ಸಿನ ವೇದನೆಯನ್ನು ನಮ್ಮ ಪ್ರಧಾನಮಂತ್ರಿಗಳಿಗೆ ತರಬೇಕು, ಅವರ ಗಮನಕ್ಕೆ ತರಬೇಕು ಎನ್ನುವ ನಿಟ್ಟಿನಲ್ಲಿ ಇದನ್ನು ವಾಪಸ್ ಮಾಡಿದ್ದಾರೆ. ಆವಾಗ ನಮ್ಮ ಪ್ರಧಾನಮಂತ್ರಿಗಳು ತಿಳ್ಕೊಳ್ಬೇಕಾಗ್ತದೆ, ಎಲ್ಲೋ ನಮ್ಮ ದೇಶದಲ್ಲಿ ಅಸಹನತೆ ಜಾಸ್ತಿ ಆಗ್ತಾ ಇದೆ, ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಏನಾದರೂ ಒಂದು ಕ್ರಮವನ್ನು ಜರುಗಿಸಬೇಕು ಎನ್ನುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗುವ ಬದಲು ಅವರು ಇವತ್ತು ಮೌನವಾಗಿ ಕೂತಿದ್ದಾರೆ. ಅದರ ಮರ್ಮವೇನು, ಅದರ ಅರ್ಥ ಏನು ಅಂತ ಇವರು ಹೇಳಬೇಕು. ನವೆಂಬರ್ 10ರ ನಂತರ ಅವರಿಗೆ ನವೆಂಬರ್ 10ರ ನಂತರ ಇವತ್ತು ನವೆಂಬರ್ 24, 14 ದಿವಸದಲ್ಲಿ ಯಾವುದೇ ಒಂದು ಅವಾರ್ಡ್ ವಾಪಸ್ ಯಾಕೆ ಆಗಿಲ್ಲ? ನೋಡಿ, 14 ದಿವಸದಲ್ಲಿ ಸಹಿಷ್ಣುತೆ ಮೇಲೆ ಬಂತ.
ನೋಡಿ ಎಲ್ಲಿ ಹೋಗಿದ್ದಾರೆ ಸಾಹಿತಿಗಳು? ನೀವು 4 ದಿವಸದ ಒಂದು ವಾರದ ವಿಚಾರವನ್ನ ನೀವು ಹೇಳಬೇಡಿ. ಯಾಕೆ ಕೊಡ್ಲಿಲ್ಲ? ಈ ದೇಶದಲ್ಲಿ ಯಾಕೆ ಒಂದೇ ಒಂದು award ವಾಪಸ್ ಆಗಿಲ್ಲ? ಹೆಚ್ಚು ಮಂದಿ ಯಾಕೆ ಅವಾರ್ಡ್ ಅನ್ನ ರಿಟರ್ನ್ ಮಾಡಿದ್ದಾರೆ? ಎಲೆಕ್ಷನ್ ಟೈಮ್ ಅದನ್ನ ವಿಮರ್ಶೆ ಮಾಡಬೇಕು. ಕ್ರಿಕೆಟ್ ಆಡಿದ ಪ್ರಧಾನಮಂತ್ರಿಗಳು ವಿಮರ್ಶೆ ಮಾಡಬೇಕು. ಮಹೇಶ್ ಅವರೇ, ಈಗ ಅವರನ್ನ ಬಿಟ್ಟು ಬಿಡಿ. ಸೋನಿಯಾ ಗಾಂಧಿ ಅವರು ರಾಷ್ಟ್ರಪತಿ ಅವರನ್ನ ಭೇಟಿ ಆದ್ರೆ ಅದರ ಹಿಂದೆ ರಾಜಕಾರಣ ಅಂತ ನೀವು ಹೇಳ್ಬೋದು. ಬಹಳಷ್ಟು ಜನ ಸಾಹಿತಿಗಳು ಕೂಡ ಅವಾರ್ಡ್ ಅನ್ನ ವಾಪಸ್ ಮಾಡಿದ್ರು. ಅಮೀರ್ ಖಾನ್ ಅವರು ನೀವು ಹೇಳ್ಬೋದು, ಅಮೀರ್ ಖಾನ್ ಅವರು ಅವ್ರು ಬೇರೆ ಕೆಟಗರಿಗೆ ಸೇರುವಂತವ್ರು, ನಮಗೆ ಸೆಟ್ ಆಗೋದಿಲ್ಲ. ಬಹಳಷ್ಟು ಜನ ಉಳಿದವರು ಕೂಡ ಪದ್ಮಶ್ರೀಯನ್ನೆಲ್ಲ ಅವಾರ್ಡ್ ಅನ್ನ ಎಲ್ಲಿ ಹೋಯ್ತು? ಈಗ ನಾನು ನಿಮಗೆ ದೇವನೂರು ರಿಟರ್ನ್ ನವೆಂಬರ್ 10ರ ನಂತರ ಇವತ್ತು ನವೆಂಬರ್ 24 ಬಿಹಾರದ ಅಸೆಂಬ್ಲಿ ಇಲೆಕ್ಷನ್ ಬಂದ ನಂತರ ಎಲ್ಲಿಗೆ ಹೋಯ್ತು? ನಿನ್ನೆ ಅಮೀರ್ ಖಾನ್ ಮಾತಾಡಿದ್ರು. ಅದೇ ಈಗ ನಾಳೆ ನಮ್ದು ಇದು 2 ತಾರೀಕಿಗೆ ಸದನ ಪ್ರಾರಂಭ ಆಗ್ತಾ ಉಂಟು. ಸದನದಲ್ಲಿ ಕಾಂಗ್ರೆಸ್ ಅವರು ಮತ್ತು ಕಮ್ಯುನಿಸ್ಟ್ ಅವರು ಈ ವಿಷಯ ಚರ್ಚೆ ಮಾಡ್ಲಿಕ್ಕೆ ಆಲ್ರೆಡಿ ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ RBI ಗವರ್ನರ್ ಬಗ್ಗೆ ಕೂಡ ಹೇಳ್ತೇನೆ, ಅವರ ಬಗ್ಗೆ ಕೂಡ ಹೇಳ್ತೇನೆ. ಯಾರೆಲ್ಲ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದೇನೆ ಅವರ ಹಿಂದೆ ಇರುವ ಆರ್ಥಿಕ ಪರಿಸ್ಥಿತಿಗೆ ಧಕ್ಕೆಯನ್ನು ಮಾಡ್ತದೆ ಅಂತ ಹೇಳಿದಂತ ಸಂದರ್ಭದಲ್ಲಿ ನೀವು ಅದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು. ರಕ್ಷಿತ್ ಅವರೇ, ಒಂದು ನಮ್ಮ ದೇಶದ RBI ಗವರ್ನರ್ ಅಂತ ಒಂದು ಮಾತನ್ನ ಹೇಳುವುದಾದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ದೇಶದ ಆರ್ಥಿಕತೆ ಎಲ್ಲೋ ಒಂದ್ ಕಡೆ ಗಂಡಾಂತರಕ್ಕೆ ಹೋಗ್ತಾ ಇದೆ. ಅಮೆರಿಕದ ವಾಲ್ ಪೋಸ್ಟ್ ಪೇಪರ್ ನಲ್ಲಿ ಬಂದಿದೆ, ಅಲ್ಲಿಯ ಗವರ್ನರ್ ಈ ತರ ಹೇಳ್ತಾ ಇದ್ದಾರೆ, ಭಾರತ ದೇಶದಲ್ಲಿ ನಮ್ಮ ಬಂಡವಾಳ ಹೂಡ್ಲಿಕ್ಕೆ ಅದು ಸೂಕ್ತ ಒಂದು ದೇಶ ಅಲ್ಲ ಅಂತ ಹೇಳುವಂತ ವಿಚಾರ ಅಮೆರಿಕದ ಮತ್ತು ಇಲ್ಲಿ ಇಂಗ್ಲೆಂಡಿನ ಪತ್ರಿಕೆಯಲ್ಲಿ ಬಂದಿದೆ. ಅಂತ ಸಂದರ್ಭದಲ್ಲಿ ನೀವು ತಿಳ್ಕೊಳ್ಬೇಕಾಗ್ತದೆ, ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಬಂಡವಾಳ ಹೂಡಿಕೆ ಮಾಡಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇಲ್ಲಿ ಇಂಟಾಲರೆನ್ಸ್ ಎಲ್ಲೋ ಒಂದ್ ಕಡೆ ವಿದೇಶದಲ್ಲಿ ಭಯ ಅವರಿಗೆ ಬಂದಿದೆ. ಅವರು ಖಂಡಿತವಾಗಿ ಕೂಡ ಇಂದಿನವರೆಗೆ ಚಿಕ್ಕಾಸು ಕೂಡ ಯಾವುದೇ ಒಂದು ದೇಶ ಇಲ್ಲಿ ಬಂಡವಾಳವನ್ನ ಹೂಡಿದಿಲ್ಲ. ಅದನ್ನು ಹೇಳಿ ನೀವು. ಇವರು ಹೇಳಿದ್ರು ಅಮೆರಿಕ ಪತ್ರಿಕೆಯಲ್ಲಿ ಬಂದಿದೆ ಅಥವಾ UK ಪತ್ರಿಕೆಯಲ್ಲಿ ಬಂದಿದೆ. ಅಮೆರಿಕಕ್ಕೆ ಹಿಂದೆ ಭೇಟಿ ನೀಡಿದಾಗ ಅವರಿಗೆ ಯಾವ ರೀತಿಯ ಸ್ವಾಗತ ಸಿಕ್ಕಿದೆ ಎಂದು ಇವರಿಗೆ ಗೊತ್ತಿರಬಹುದು. ನಾವು ಮಾತಾಡುವ ಪ್ರಧಾನಮಂತ್ರಿಯಾಗಿ ಅವರು ನಮ್ಮ ದೇಶದ ಪ್ರಜೆಗಳನ್ನ ಅವರಲ್ಲಿ ಅಡ್ರೆಸ್ ಮಾಡಿದ್ದು ಅಲ್ಲದ ಅಮೆರಿಕನ್ ಬ್ರಿಟನ್ ಪ್ರಧಾನಮಂತ್ರಿ ಅವರ ಜೊತೆ ಬಂದು ಕೂತ್ಕೊಂಡು ಭಾರತದ ಇಂಟಾಲರೆನ್ಸ್ ಇದೆ. ಪ್ರಧಾನಿ ಅವರು ದೇಶ ವಿದೇಶಗಳಲ್ಲಿ ತಿರುಗಾಡ್ತಾ ಇದ್ದಾರೆ ಅಂತ ಒಂದು ಆರೋಪ. ಅದೇ ಈಗ ಇವರಿಗೆ ಪ್ರಧಾನಿ ಅವರಿಗೆ ಇದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅವರು ಚುನಾವಣೆ ಸಂದರ್ಭದಲ್ಲಿ ಒಂದು ವಿಚಾರ ಹೇಳಿದ್ರು, ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತರುವಂತ ಒಂದು ಸರ್ಕಾರದ ಜವಾಬ್ದಾರಿ UPA ಸರ್ಕಾರ ಯಾಕೆ ತರಲಿಲ್ಲ, ನಾವು 100 ದಿವಸದಲ್ಲಿ ತರ್ತೇವೆ ಅಂತ. ಈಗ 100 ದಿವಸ ಹೋಗಿ 2 ವರ್ಷ ಆಗ್ತಾ ಇದೆ, ಕಪ್ಪು ಹಣ ಇಲ್ಲಿ ಬಂದಿದ್ದಿಲ್ಲ. ವಿದೇಶದಿಂದ ಕಪ್ಪು ಹಣ ತರ್ತೇನೆ ಅಂತ ಹೇಳಿದಂತ ಮೋದಿ ಅವರನ್ನ ವಿದೇಶದಿಂದ ಹೇಗೆ ತರುದು ಅಂತ ಇವತ್ತು ಭಾರತ ದೇಶದ ಪ್ರಜೆಗಳು ಚಿಂತಿತರಾಗಿದ್ದಾರೆ. ಕಪ್ಪು ಹಣದ ಬಗ್ಗೆ ಚರ್ಚೆ ಮಾಡುವ 10,000 ಕೋಟಿ ಆಲ್ರೆಡಿ ಬಂದಿದೆ. ಕೆಲವೇ ದಿನಗಳಲ್ಲಿ ರಾಹುಲ್ ಗಾಂಧಿಯನ್ನು ಸೇರಿ ಕೂಡ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಮನಮೋಹನ್ ಸಿಂಗ್ ಅವರನ್ನ ಮೌನಮೋಹನ್ ಸಿಂಗ್ ಅಂತ ಕರೀತಾ ಇದ್ರು. ಯಾವುದಕ್ಕೂ ಅವ್ರು ರಿಯಾಕ್ಷನ್ ಕೊಡೋದಿಲ್ಲ. ದೇಶದಲ್ಲಿ ಹಿರಿಯ ಸಾಹಿತಿಗಳು, ಹಿರಿಯ ಚಿತ್ರನಟರು ಮಾತಾಡ್ತಾ ಇದ್ದಾರೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ದೇಶದಲ್ಲಿ ಇಂಟಾಲರೆನ್ಸ್ ಇದೆ, ನಮ್ಮ ಪ್ರಧಾನಮಂತ್ರಿಗಳು ಮಾತಾಡೋದಿಲ್ಲ. ನೋಡಿ, ನಮ್ಮ ಮೌನದ ಹಿಂದೆ ಹಲವು ಅರ್ಥಗಳಿದಾವೆ. ನಮ್ಮ ಪ್ರಧಾನಮಂತ್ರಿ ಅವರು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಿ, ಸ್ವತಃ ಅವರ ಇಚ್ಛೆ ಅಂತೆಲ್ಲ, ಸಾರ್ವಜನಿಕರ ಅಭಿಪ್ರಾಯವನ್ನೂ ಮಾತಾಡೋದಿಲ್ಲ. ಮನ್ ಕಿ ಬಾತ್ ಸಾರ್ವಜನಿಕರು ಕೊಡ್ಲಿ ಅವರಿಗೆ ನೋಡಿ, ಅವರು ಪತ್ರಿಕೆ ಓದಲ್ವಾ, ಇಂಟೆಲಿಜೆನ್ಸ್ ಮಾಡ್ತಾ ಇದ್ದಾರೆ. ಬೇರೆ ಉಂಟು, 30 ಕೋಟಿ ಜನರು ಅವರನ್ನು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ವಿದ್ಯಾವಂತರು, ಅವಿದ್ಯಾವಂತರಲ್ಲ. ಹಾಗೆ ಅವರು ಟ್ವಿಟರ್ ಅಲ್ಲಿ ಕೂಡ 30 ಕೋಟಿ ಜನ ಫಾಲೋ ಮಾಡ್ತಾ ಇದ್ದಾರೆ. ಅವರು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ 44 ಸೀಟ್ ಹೇಳುವಂತ ವಿಚಾರ ಕಾಂಗ್ರೆಸ್ 44 ಪ್ರಧಾನಮಂತ್ರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಗವರ್ನರ್ ಆಗಿರ್ಬೋದು ಅಥವಾ ಇನ್ಫೋಸಿಸ್ ಅಧ್ಯಕ್ಷ ಆಗಿರ್ಬೋದು, ಯಾರೆಲ್ಲ ಯಾವ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮರ್ಮ ಏನು ಅದನ್ನು 1 by 1 ಕೊಡ್ತೇನೆ ನಾನು. ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ಬಹುಶಃ ನಾನು ಆಗ್ಲೇ ಕಾರ್ಯಕ್ರಮದ ಆರಂಭಕ್ಕೆ ಒಂದು ಪ್ರಶ್ನೆಯನ್ನ ಕೇಳಿದೆ. ಈ ಇಂಟಾಲರೆನ್ಸ್ ನ ಹಿಂದೆ
ಬೇರೆ ವಿಚಾರಗಳು ಅಂದರೆ ಬೇರೆ ಅಸಲಿಯತ್ತು ಏನಾದರೂ ಇದೆಯಾ ಅನ್ನುವಂಥದ್ದು ಬಹುಶಃ ನಿಮಗೆ ನೆನಪಿರಬಹುದು. ಶಾರುಖ್ ಖಾನ್ ಅವರು ಈ ಸ್ಟೇಟ್ಮೆಂಟನ್ನು ಕೊಟ್ಟರು ಅವರ ಬರ್ತ್ಡೇ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದರೆ ಅವರ ಮೇಲೆ ಜಾರಿ ನಿರ್ದೇಶನಾಲಯದಿಂದ ರೈಡ್ ಆಯಿತು ಅನ್ನುವಂಥದ್ದು. ಆ ನಂತರವೂ ಅವರ ಮೇಲೆ ರೈಡ್ ಆದಂಥ ಉದಾಹರಣೆ ಇದೆ. ಸೊ ಇಲ್ಲಿ ಇಂಥ ಕೆಲವು ಪ್ರಶ್ನೆಗಳು ಇದಾವೆ. ಈ ಬಗ್ಗೆಯೂ ಕೂಡ ಚರ್ಚೆಗಳಾಗಬೇಕು. ಆದರೆ ಅದಕ್ಕಿಂತ ಮೊದಲೊಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್. ಇಲ್ಲಿ ಒಂದು ಪ್ರಶ್ನೆ ಇದೆ. ಕಂಬಾಲಪಲ್ಲಿ ದಲಿತರ ಮಾರಣ ಹೋಮ ಘಟನೆ ನಡೆದಾಗ ಎಸ್.ಎಂ. ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ. 92 ಅಲ್ಲಿ ಮುಸಲ್ಮಾನರನ್ನ ಮುಂಬೈಯಲ್ಲಿ ಕೊಂದಾಗ ಕೋಮುಗಲಭೆಯಲ್ಲಿ ನಿಮ್ಮ ಪಾರ್ಟಿಯವರು ಮುಖ್ಯಮಂತ್ರಿಗಳು. ಸಿಖ್ ವಿರೋಧಿ ದಂಧೆ ನಡೆದಾಗ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ರು. ಇಂದಿರಾ ಗಾಂಧಿಯವರ ಸಾವನ್ನಪ್ಪಿದ ನೀವು ಅಧಿಕಾರದಲ್ಲಿದ್ದ ಸಂದರ್ಭ. ಆ ಸಂದರ್ಭದಲ್ಲೆಲ್ಲ ಬರದ ಇಂಟಾಲರೆನ್ಸ್ನ ವಿಚಾರಗಳು ಈಗ ಯಾಕೆ ಬರ್ತಾ ಇದೆ? ನೋಡಿ, ಏನು ಸಿಖ್ ವಿಚಾರವನ್ನು ನೀವು ಈಗ ರೆಫರ್ ಮಾಡಿದ್ದೀರಿ. ನೋಡಿ, ಒಂದು ಪ್ರಧಾನಮಂತ್ರಿಯ ಹತ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಒಮ್ಮೆಲೆ ದೇಶಾದ್ಯಂತ ಇಂಥ ಒಂದು ಘಟನೆ ಅಲ್ಲಿ ದೆಹಲಿಯಲ್ಲಿ ನಡೆಯುತ್ತಲ್ಲಿ ಸಿಖ್ಖರ ಮಾರಣ ಹೋಮ ಆಗಿತ್ತು. ಅದು 2 ದಿವಸಗಳ ಕಾಲ ಆಗಿತ್ತದು. ನೀವು ಅದನ್ನ ಹೇಳ್ತೇನೆ ಸ್ವಾಮಿ, ಅವರ ಮೇಲೆ ಕೇಸ್ ಆಗಿದೆ, ಅದು ನಾನು ಅದಕ್ಕೆ ಬರ್ತೇನೆ. ನೋಡಿ, ಆ ಒಂದು ಸಂದರ್ಭದಲ್ಲಿ ನೀವು ಬಹಳ ಗಮನ ಹರಿಸಬೇಕು. 2 ದಿವಸ ಅಲ್ಲಿ ಇಂಥ ಒಂದು ಮಾರಣ ಹೋಮ ನಡೀತು. ಪ್ರಧಾನಮಂತ್ರಿ ಯಾರು ಪ್ರಶಸ್ತಿ ವಾಪಸ್ ಮಾಡಲಿಲ್ಲ. ಕಂಬಾಲಪಲ್ಲಿ ದಲಿತರ ಮಾರಣ ಹೋಮ ಆದಾಗ ಪ್ರಶಸ್ತಿ ವಾಪಸ್ ಮಾಡಲಿಲ್ಲ. ಸ್ವಾಮಿ, ಒಂದು ನಿಮಿಷ ನೀವು ವೆಯ್ಟ್ ಮಾಡಿ. ನೋಡಿ, ಆ ಒಂದು ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಹತ್ಯೆಯಾಗಿದೆ, ಇನ್ನೊಬ್ರು ಚಾರ್ಜಿಗೆ ಬರಬೇಕಾಗಿದೆ. ಆಮೇಲೆ 2ನೇ ದಿವಸ ರಾಜೀವ್ ಗಾಂಧಿ ಅವರು ಆ ಒಂದು ಸೀಟನ್ನು ಅಲಂಕರಿಸಲಿಕ್ಕೆ ಮುಂದೆ ಬಂದಿರುವಂಥದ್ದು. ಆ ಸಂದರ್ಭದಲ್ಲಿ ತಕ್ಷಣ 2 ದಿವಸದಲ್ಲಿ 48 ಗಂಟೆ ಒಳಗಡೆ ಇದನ್ನು ಕಂಟ್ರೋಲಿಗೆ ತಂದು ಮತ್ತೆ ಅಂಥ ರೀತಿ ಹತ್ಯೆ ಆಗದಂಥ ರೀತಿಯಲ್ಲಿ ಅದು ಫುಲ್ ಅದು ಕಂಟ್ರೋಲಿಗೆ ತೆಗೆದಂಥ ಒಂದು ಹಿನ್ನೆಲೆಯನ್ನು ನೀವು ಕಾಣ್ಬೋದು. ನೋಡಿ, ಮತ್ತೆ ಇಲ್ಲಿ ಎಸ್.ಎಂ. ಕೃಷ್ಣ ಇರ್ಬೋದು, ಮುಂಬೈಯಲ್ಲಿರ್ಬೋದು. ನೋಡಿ, ಆ ಒಂದು ಸಂದರ್ಭದಲ್ಲಿ ಯಾರು ಇದನ್ನ ಮಾಡಿದ್ದಾರೆ ಅವರ ವಿರುದ್ಧ ಕಠಿಣ ಒಂದು ಕ್ರಮವನ್ನ ಜರುಗಿಸಲಿಕ್ಕೆ ಅದು ಸರ್ಕಾರ ಕೇಳಿ ಅಂತ ಸಂದರ್ಭದಲ್ಲಿ ನಾವು ಕಠಿಣವಾಗಿ ಅದರ ಬಗ್ಗೆ ದಮನ ಮಾಡಲಿಕ್ಕೆ ಒಂದು ಸ್ಟೆಪ್ಸ್ ಅನ್ನ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. 15 ವರ್ಷಗಳ ಹಿಂದಿನ ಕಾಲಕ್ಕೂ ಈಗ ಸೋಷಿಯಲ್ ಮೀಡಿಯಾ ಇರಬಹುದು, ಟಿವಿ ಮಾಧ್ಯಮಗಳು ಇರಬಹುದು, ಇಂಥ ಸಂದರ್ಭದಲ್ಲಿ ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ. ಈಗ ಜನರು ಬಹಳ ವಿದ್ಯಾವಂತರಿದ್ದಾರೆ, ಎಲ್ಲವನ್ನು ಅವರು ಗಮನಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇವರು ಎಲ್ಲ ನಾವು ಪ್ರಸ್ತುತವನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಈ ಹಿಂದಿನ ವಿಚಾರವನ್ನ ತಗೊಂಡು ನಾವು ಇದು ಮಾಡುವಂತದ್ದಲ್ಲ. ಯಾಕೆ ಇಷ್ಟು 350 ಹೆಚ್ಚು ಮಂದಿ ಅವಾರ್ಡ್ ವಾಪಸ್ ಮಾಡುವಾಗ ಯಾಕೆ ಈ ದೇಶದಲ್ಲಿ ಇಂಥ ರೀತಿಯಲ್ಲಿ ಒಂದು ಆಗ್ತಾ ಇದೆ, ಇದರ ಬಗ್ಗೆ ಪ್ರಧಾನಿಯವರು ಒಂದು ಸಭೆಯನ್ನ ಕರೆದು ಅದರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ಅವರು ನಿರ್ದೇಶನವನ್ನ ಕೊಡಬೇಕಾಗಿತ್ತು. ಆದ್ರೆ ಅವರು ಮೌನವಾಗಿದ್ದಾರೆ. ಅದು ಯಾಕೆ ಅಂತ ಹೇಳುವಂತ ಪ್ರಶ್ನೆ. ಎಸ್, ಒಬ್ರು ಕಾಲರ್ ಮಾತಾಡ್ತಾರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ ಸರ್. ರತ್ನಾಕರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಾತಾಡಿ ರತ್ನಾಕರ್, ಏನ್ ಹೇಳ್ತೀರಿ? ನೋಡಿ, ಈಗ ಅಲ್ಲೇ ಕಾಂಗ್ರೆಸ್ ಪರವಾಗಿ ಮಾತಾಡ್ತಿದಾರಲ್ಲ, ಹೌದು, ಅವರಿಗೆ ಸಹಿಸುವ ಜನರು ಎಂತ ಗೊತ್ತಿಲ್ಲ. ಯಾಕಂದ್ರೆ ನೀವು ಮತ್ತು ಇನ್ನೊಬ್ರು ಯಾರದು ಬಿಜೆಪಿ ಪರವಾಗಿ ಮಾತಾಡ್ತಿದಾರಲ್ಲ, ಅವರ ಮಾತು ಕೇಳಿಕೆ ಅವರು ರೆಡಿ ಇಲ್ಲ. ಅವರೊಬ್ರು ಸುಮ್ಮನೆ ಕುತ್ಕೊಂಡು ನಿಮ್ಮ ಮತ್ತು ಅವರ ಕಾಂಗ್ರೆಸ್ ಪರವಾಗಿ ಮಾತನಾಡುವವರ ರತ್ನಾಕರ್ ಅವರ ಡಿಸ್ಕಷನ್ ಒಂದು ವಿಚಾರ ಈಗ ಮಾತಾಡ್ಲಿಕ್ಕೆ ಸ್ವಲ್ಪ ಸುಮ್ಮನೆ ಇದ್ದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಬಿಡಿ. ಎಸ್, ಇಂಟಾಲರೆನ್ಸ್ ನ ವಿಚಾರದಲ್ಲಿ ಏನ್ ಹೇಳ್ತೀರಿ? ದೇಶದಲ್ಲಿ ಅಸಹಿಷ್ಣುತೆ ಇದೆ ಅಂತ ಹೇಳ್ತಾರೆ. ನಿಮ್ಮ ಅನುಭವಕ್ಕೆ ಏನಾದ್ರು ಬಂದಿದೆಯಾ ಇದು? ಅದು ಎಲ್ಲ ಖಾಲಿ ನಾಟಕ ಮಾತ್ರ, ಖಾಲಿ ನಾಟಕ ಮಾತ್ರ, ಖಾಲಿ ನಾಟಕ ಮಾತ್ರ ಅಂತ ಹೇಳುದು ನಾನು. ಎಸ್, ರತ್ನಾಕರ್ ಅವರ ಧನ್ಯವಾದಗಳು ಸರ್. ಒಂದು ಅದೇ ನಯನತಾರ ಅವರು ಪ್ರಶಸ್ತಿ ವಾಪಸ್ ಮಾಡುವ ಆರಂಭ ಮಾಡಿದಂಥವ್ರು ನಯನತಾರ, ನಿಮ್ಮ ಪಾರ್ಟಿಯ ಹಿರಿಯ ನಾಯಕರ ಸಂಬಂಧಿಯವರು. ಸೊ ಇಲ್ಲಿ ಪ್ರಶ್ನೆ ಇರುವಂತದ್ದು ಅದೇ. ಆ ಸಂದರ್ಭದಲ್ಲಿ ಮಧ್ಯಪ್ರದೇಶದಲ್ಲಿ ಭೋಪಾಲಲ್ಲಿ ಅನಿಲ ದುರಂತ ಆದಾಗ ಮಾತಾಡ್ಲಿಲ್ಲ. ಮೊನ್ನೆ ಮುಂಬೈಯಲ್ಲಿ ನೀವು 30 ವರ್ಷದ ಹಿಂದಿನ ಒಂದು ಕಥೆಯನ್ನ ಪ್ರಸ್ತುತ ಈಗ 2000 ಕಂಬಾಲಪಲ್ಲಿಯಲ್ಲಿ ಆದದ್ದು 30 ವರ್ಷದ ಕೇಳಿ. ಅಲ್ಲ, ಆಗಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿ ಮತ್ತೆ ಏನು ನೀವು ನಯನ ಅವರದ್ದು ಸಂಬಂಧ ನೀವು ಹೇಳಿದ್ದೀರಿ.
ಒಬ್ಬ ಕಲಾಕಾರನನ್ನ ಅವನ ಕಲೆಯನ್ನು ನೋಡಿ ನೀವು ಆ ವ್ಯಕ್ತಿಯನ್ನು ಮತ್ತು ಅವರ ಸಂಬಂಧವನ್ನು ನೀವು ಅದಕ್ಕೆ ತುಲನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವತ್ತೂ ಕೂಡ ಒಂದು ಕಲೆಯನ್ನು, ಒಬ್ಬ ಸಂಗೀತಕಾರ ಇದ್ರೆ ಸಂಗೀತ ಹಾಡುವ ಯಾವ ಜಾತಿ ನೋಡ್ಬೇಡಿ, ಸಂಗೀತವನ್ನ ನೀವು ನೋಡಿ, ನಟನೆಯನ್ನ ನೋಡಿ, ಅವ ಯಾವ ಜಾತಿ ಅಂತ ನೋಡ್ಬೇಡಿ, ಅದನ್ನ ನೋಡ್ಬೇಡಿ. ಸುಮ್ನೆ ಕೂತಿದ್ರಲ್ವಾ, ಅದು ಪ್ರಶ್ನೆ. ಸ್ವಾಮಿ, ಈಗಿನ ಪರಿಸ್ಥಿತಿಯಲ್ಲಿ ಇಂಥ ಟಾಲರೆನ್ಸ್ ಈ ದೇಶಕ್ಕೆ ಗಂಡಾಂತರ ಅಂತ ಯಾವಾಗ ಇವರಿಗೆ ಮನವರಿಕೆ ಆಗಿದೆ, ಅವತ್ತು ಅದಕ್ಕೆ ಅವರು ಇವತ್ತು ರಿಟರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಬಗ್ಗೆ ಏನು ಕ್ರಮ ಜರುಗಿಸಬಹುದು ಅನ್ನೋ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡಬೇಕೆ ಹೊರತು ಇದರ ಬಗ್ಗೆ ವಿಮರ್ಶೆ ಮಾಡಿಕೊಂಡು ಹೇಳಿದ್ರು. ಗಂಡಾಂತರ ಹೌದು, ದೇಶಕ್ಕೆಲ್ಲ ಕಾಂಗ್ರೆಸ್ಗೆ ಗಂಡಾಂತರ ಬಂದಿದೆ. ನೀವು ಈಗ ಅಮೀರ್ ಖಾನ್ ವಿಷಯ ತಗೊಳ್ಳುವ, ಮುಂಬೈಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗುವಾಗ ಅಥವಾ ತಮ್ಮ ಗಲಾಟೆ ಆಗುವಾಗ ಅಥವಾ ಮೊನ್ನೆ ರೈಲ್ವೆ ಸ್ಟೇಷನ್ ಬಂದು ಕಸ ಬಿದ್ದವರನ್ನು ಗುಂಡಿಕ್ಕಿಕೊಳ್ಳುವಾಗ ಆಗಬಾರದ ಹೆದರಿಕೆ ಅಮೀರ್ ಖಾನ್ಗೆ ಈಗ ಬರಲಿಕ್ಕೆ ಕಾರಣ ಏನು? ಇವತ್ತು ನಮ್ಮ ಕಾಶ್ಮೀರದ ಗಡಿಯಲ್ಲಿ ಸಂತೋಷ್ ಮಾಧವ್ ಎಂಬುವರು ಮರಣಪ್ಪಿದ್ರು. ಅವರ ಹೆಂಡತಿ ಹತ್ರ ಪತ್ರಕರ್ತರು ಕೇಳಿದಾಗ ಅವರು ಹೇಳ್ತಾರೆ, ನನ್ನ ಮಕ್ಕಳನ್ನು ಕೂಡ ನಾನು ಸೇನೆಗೆ ಕಳಿಸ್ತೇನೆ ಅಂತ. ಅಮೀರ್ ಖಾನ್ ಹೆಂಡತಿಗೆ ತನ್ನ ಮಕ್ಕಳ ಚಿಂತೆ ಆಗಿದೆ. ಅದು ಕೂಡ ಯಾವಾಗ ಮುಂಬೈಯಲ್ಲಿ ಒಂದೇ ಒಂದು ದಾಳಿಗಳು ನಡೆದಾಗ. ಇಲ್ಲಿ ಇಂಟಾಲರೆನ್ಸ್ ಬಗ್ಗೆ ಎವಾರ್ಡ್ ವಾಪಸಿ ಸ್ಟಾರ್ಟ್ ಆದ ಅವಕಾಶ ಕೊಡಿ. ಇಂಟಾಲರೆನ್ಸ್ ಈ ಎವಾರ್ಡ್ ವಾಪಸಿ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ದನದ ಮಾಂಸದ ಒಂದು ವಿಚಾರವನ್ನ ತಗೊಂಡು ಅಲ್ಲಲ್ಲಿ ಗಲಾಟೆಗಳು ದೊಂಬಿಗಳು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದಾಗಿದೆ. ಯಾಕೆಂತ ಹೇಳಿದ್ರೆ ಆಹಾರ ಪದ್ಧತಿಯ ಬಗ್ಗೆ ಇಂಟಾಲರೆನ್ಸ್ ಬಂದಿದೆ ಎನ್ನುವಾಗ ಇವರು ಎವಾರ್ಡನ್ನು ವಾಪಸಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ನೀವು ಗಮನಿಸಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಆಹಾರ ಪದ್ಧತಿ ನನ್ನ ಇಷ್ಟ, ನಿಮ್ಮ ಇಷ್ಟ, ನಿಮ್ಮ ಆಹಾರ ಪದ್ಧತಿ, ನೀವು ತಿನ್ನೋದಿಲ್ವಾ ಬೇಡಪ್ಪ. ಆದರೆ ಒಂದು ವಿಚಾರವನ್ನು ನೀವು ಗಮನಿಸಬೇಕು. ಒಂದು ಗೋಮಾಂಸ ಮತ್ತು ದನದ ಮಾಂಸ ಅಂತ ನಾವು ಏನು ಹೇಳ್ತೇವೆ, ದನದ ಮಾಂಸ ಅಂತ ಹೇಳ್ತೇವೆ. ದನದ ಮಾಂಸ ಅಂತ ಹೇಳುವಂಥದ್ದು, ದನ ಅಂತ ಹೇಳುವಾಗ ನಮ್ಮ ಕಾಮನ್ ಲ್ಯಾಂಗ್ವೇಜ್ ಕೇಳಿ, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಎತ್ತಾಗ್ಬೋದು, ಹೋರಿ ಆಗಿರ್ಬೋದು, ಇದೆಲ್ಲವನ್ನು ದನದ ಮಾಂಸ ಅಂತ ಹೇಳ್ತಾರೆ. ಇಂಟಾಲರೆನ್ಸ್ಗೆ ಕಾರಣ ಅಂತ ನೀವು ಹೇಳುವಂಥದ್ದು, ಬೀಫಿನ ವಿಚಾರ ಒಂದೇ ಇಂಟಾಲರೆನ್ಸ್ಗೆ ಕಾರಣ. ಈ ಅವಾರ್ಡ್ ವಾಪಸಿ ಸ್ಟಾರ್ಟ್ ಆಗ್ಲಿಕ್ಕೆ ಕಾರಣ ಆ ಒಂದು ಘಟನೆಯಿಂದ ಮತ್ತೆ ಜಾಸ್ತಿ ಆಯ್ತು. ಯಾಕೆಂತ ಹೇಳಿದ್ರೆ ಆಹಾರ ಪದ್ಧತಿ ಮೇಲೆ ದೇಶದ ಅಡುಗೆ ಕೋಣೆ ಒಳಗಡೆ ಇವತ್ತು ಎಲ್ಲೋ ಒಂದ್ ಕಡೆ ಈ ಸಂಘಟನೆಗಳು ಹೋಗಿ ಅಲ್ಲಿ ದೊಂಬಿ ಮಾಡ್ತಾ ಇದ್ದಾರೆ. ಮದುವೆ ಮಾಡೋದಕ್ಕೆ 300 ಜನ ಬರಬೇಕು ಅಂತ ನಿಮ್ಮವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಖಾಸಗಿ ವಿಧೇಯಕ ಮಂಡನೆ ಮಾಡ್ತಾರೆ, ಅದು ಮನೆಯೊಳಗೆ ಬರುವಂತದ್ದಲ್ವಾ? ಖಾಸಗಿ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುವಂತದ್ದಲ್ವಾ? ಎಲ್ಲಿ ನಿಮ್ಮ ರಮೇಶ್ ಕುಮಾರ್ ಅವರು ಖಾಸಗಿ ಮಸೂದೆ ಮಂಡನೆ ಮಾಡಿದ್ರೆ ಗೊತ್ತಿದೆಯಾ? 300 ಜನ ನೋಡಿ ಸ್ವಾಮಿ, ನಾನೊಂದು ಹೇಳ್ತೇನೆ. ಆಹಾರ ಪದ್ಧತಿ ಅಂತ ವಿಚಾರಕ್ಕೆ ಬರುವಾಗ ಮೂಢನಂಬಿಕೆ ನಿಷೇಧ ಕಾಯ್ದೆ ಅಂತ ಹೇಳಿ ಮಾಡೋದಕ್ಕೆ ಹೊರಟು ಇಲ್ಲಿನ ನಿಯಮಗಳನ್ನು ನಿಲ್ಲಿಸ್ಲಿಕ್ಕೆ ಹೊರಟ್ರಿ. ಇದು ಪರ್ಸನಲ್ ವಿಚಾರಕ್ಕೆ ನೋಡಿ, ಅದು ನಿಯಮಗಳಲ್ಲ ಸ್ವಾಮಿ. ಎಲ್ಲ ಒಂದ್ ಕಡೆ ಮೌಢ್ಯ. ಈಗ ಸ್ವಾಮೀಜಿಗಳೇ ರಸ್ತೆಗಿಳಿದಿದ್ದಾರೆ, ಅದನ್ನು ತರಬೇಕು. ಎಲ್ಲೋ ಒಂದ್ ಕಡೆ ಇವತ್ತು ನಮ್ಮ ಹಿಂದೂ ಜಾತಿಯ ಜನರು ಎಲ್ಲ ಒಂದ್ ಕಡೆ ಮೌಢ್ಯದ ಹಿಂದೆ ಹೋಗಿ ನೋಡಿ ಸ್ವಾಮಿ, ಮೌಢ್ಯ ವಿರೋಧಿ ವಿರೋಧಿ ಕಾಯ್ದೆ ತರಲಿಕ್ಕೆ ಮಾತ್ರ ಸ್ವಾಮೀಜಿ ಅವರು ಇವತ್ತು ಅದಕ್ಕೆ ತರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ವರ್ಗದ ಸ್ವಾಮೀಜಿಗಳು ವಿರೋಧ ಮಾಡ್ತಾ ಇದ್ದಾರೆ. ಮಿತ್ರರಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಇವರು ಹೇಳಿದ್ರು 30 ವರ್ಷದ ಹಿಂದೆದ್ದು 1984 2 ದಿವಸದಲ್ಲಿ ರಾಜೀವ್ ಗಾಂಧಿ ಬಂದ್ರು, ಅದನ್ನು ನಿಲ್ಲಿಸಿದ್ರಂತ. ಒಬ್ಬನಿಗಾದ್ರೂ ಶಿಕ್ಷೆ ಆಗಿದೆ? ಎಷ್ಟು FIR ಆಗಿದೆ? ಒಬ್ಬನಿಗಾದ್ರೂ 1984 ಶಿಕ್ಷೆ ಆಗಿದೆ? ನೋಡಿ ಸ್ವಾಮಿ, ಇವರು ಬಾಕಿ ವಿಚಾರವನ್ನ ನಾವಿಲ್ಲಿ ಡಿಸ್ಕಸ್ ಮಾಡುವಂತದ್ದಲ್ಲ. ಸಾಕ್ಷಿ ವಿಚಾರಣೆಗಳನ್ನ ನೋಡಿ ನ್ಯಾಯಾಲಯ ಶಿಕ್ಷೆ ಮಾಡ್ತದೆ. ಅದನ್ನು ನಾವು ಮಾತಾಡೋದು ಬೇಡ, ಅದು ನ್ಯಾಯಾಲಯ ಮಾತಾಡ್ತದೆ. ಗುಜರಾತ್ ಹೇಗೆ ನೀವು ಪಾಯಿಂಟ್ ಮಾಡ್ತೀರಿ? ಗುಜರಾತ್ ಅಲ್ಲಿ 160 ಮಂದಿ ಶಿಕ್ಷೆ ಆಗಿದೆ. SIT ಕ್ಲೀನ್ ಚಿಟ್ ಕೊಡುವಂತದ್ದಲ್ಲ. ನ್ಯಾಯಾಲಯ ಏನ್ ಹೇಳ್ತದೆ? SIT ಅಂತ ಹೇಳಿದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್. ಇದು ಅದು ಏನೇ ಇರ್ಲಿ ಸ್ವಾಮಿ, ನ್ಯಾಯಾಲಯದ ಕಲಾಪದಲ್ಲಿ ಅದನ್ನ ತನಿಖೆ ಮಾಡಿ ತೆಗೆಯುವಂತದ್ದು. ತನಿಖೆ ಮಾಡಿ ಆದೇಶ ಏನು ನ್ಯಾಯಾಲಯ ಹೊರಡಿಸ್ತದೆ, ಅದಕ್ಕೆ ನಾವು ಭಾರತ ದೇಶದಲ್ಲಿ ನಾವು ಭದ್ರ ಆಗಿರ್ಬೇಕು ಅಂತ ನಾನು ಹೇಳುವಂತದ್ದು. ಎಸ್ ಮಹೇಶ್ ಅವರೇ, ಬಹುಶಃ ಅವರು ಆಗ್ಲೇ ಪ್ರಸ್ತಾಪ ಮಾಡಿದ್ರು, ಆಹಾರದ ವಿಚಾರದಲ್ಲಿ ನೀವು
ನಡೆದುಕೊಂಡಂತ ನಡವಳಿಕೆಗಳು ನರೇಂದ್ರ ಮೋದಿ ಅವರ ಅಲ್ಲದೇ ಇದ್ರೂ ಕೂಡ ಕೆಲವು ಸಂಸದರು ಕೊಟ್ಟಂತ ಸ್ಟೇಟ್ಮೆಂಟ್ಗಳು, ಸಾಕ್ಷಿ ಮಹಾರಾಜ್ ಆಗಿರ್ಬೋದು, ಸಾಧ್ವಿ ಪ್ರಾಚಿ ಅಂತವರಾಗಿರುವ ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಏನಿದಾವೆ, ಅಥವಾ ಸಚಿವರಾದಂಥ VK ಸಿಂಗ್ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಇಂಥವುಗಳು ಜನರಲ್ಲಿ ಅಭದ್ರತೆಯ ಭಾವವನ್ನು ತರುತ್ತೆ. ನೋಡಿ, ನಾವು ಸ್ವತಂತ್ರ ಸುರಕ್ಷತೆಯ ಭಾವನೆಯನ್ನು ತರುತ್ತೆ. ಸ್ವತಂತ್ರ ಸಮಯದಲ್ಲಿ ನಾವು ಎರಡು ದೇಶ ವಿಭಜನೆ ಆದದ್ದೇ ಕೆಲವೊಂದು ಹಿತಾಸಕ್ತಿಗಳನ್ನ ಇಟ್ಕೊಂಡು ನಮಗೆ ಈ ರೀತಿ ಬಾಲಿಕೆ ಆಗುದಿಲ್ಲ, ನಿಮಗೆ ಈ ರೀತಿ ಬಾಲಿಕೆ ಆಗುದಿಲ್ಲ ಎಂಬ ಒಂದು ಪೂರ್ಣ ಪ್ರಜ್ಞೆಯಿಂದ ನಾವು ಎರಡು ದೇಶವನ್ನಾಗಿ ಮಾಡಿದ್ದು. ಅದಿರ್ಲಿ, ಅದು ಏನೋ ನಡೀತಾ ಉಂಟು, ಅದು ಕಾನೂನು ಪ್ರಕಾರವಾಗಿ ಅದು ಸಾಧ್ಯ ಇದ್ರೆ ಅದು ಕಾನೂನು ಪ್ರಕಾರವಾಗಿ ಅದನ್ನು ಪ್ರಶ್ನಿಸುವ. ಇವರು ಈಗ ಹೇಳಿದ್ರು ಸ್ಟೇಟ್ಮೆಂಟ್ಗಳು. ಹಾಗಾದ್ರೆ ನೀವು ಜಾರ್ಖಂಡ್ನ ಮುಖ್ಯಮಂತ್ರಿಗೆ ಏನ್ ಮಾಡ್ತೀರಿ? ಹರೀಶ್ ರಾವತ್ನ ಹೇಳಿಕೆಗೆ ನೀವು ಏನ್ ಮಾಡ್ತೀರಿ? ಎಸ್, ಅವರು ಹೇಳಿದಂತ ಪಾಕಿಸ್ತಾನಕ್ಕೆ ಹೋಗಿದ್ದು ಸೇಮ್ ಹೇಳಿಕೆ. ಆ ಹೇಳಿಕೆ ಬಗ್ಗೆ ಅವರು ಕ್ಷಮಿಸಬೇಕು ಅಂತ ಹೇಳಿ ಅವರು ಹೇಳಿಕೆಯನ್ನ ತಿರುಚಿದ್ದಾರೆ. ಇಲ್ಲ ಇಲ್ಲ, ಅವರು ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ, ಅವರು ಹೇಳಿದಂತ ಮಾತು ತಿರುಚಿದ್ದಾರೆ, ನನ್ನ ಸ್ಟೇಟ್ಮೆಂಟ್ ಅನ್ನ ತಿರುಚಿದ್ದಾರೆ. ಆದ್ರೆ ಇಲ್ಲಿ ರಿಪ್ಲೈ, ಒಬ್ಬ ರಾಜಕಾರಣಿಯ ಸ್ಟ್ಯಾಂಡರ್ಡ್ ರಿಪ್ಲೈ ಅದು ಯಾವತ್ತು ಮಾಧ್ಯಮಗಳು ತಿರುಚಿವೆ ಅಂತ ಹೇಳಿ ಸುಮ್ಮನೆ ಆಗೋದು ಇಲ್ಲ. ಕೆಲವು ಮಾಧ್ಯಮಗಳಲ್ಲಿ ಬಂದಿದೆ, ಅದು ಭಾವನೆಗಳಿಗೆ ಇದಾದ್ರೆ ನಾನು ಅದನ್ನು ಹೇಳಿದ್ದನ್ನ ಕ್ಷಮಿಸಬೇಕು ಅಂತ ಹೇಳಿ ಒಂದು ಕೆಲವು ಪತ್ರಿಕೆಗಳಲ್ಲಿ ಬಂದಿದೆ, ಕೆಲವು ಮಾಧ್ಯಮಗಳಲ್ಲಿ ಇಂಟಾಲರೆನ್ಸ್ ಮುಕ್ತಾಯ ಅವ್ರು ಹೇಳುದಿಲ್ಲಲ್ಲ, ಅವ್ರು ಹೇಳಿ. ಸೊ ಹಾಗಾದ್ರೆ ನೀವು ನೋಡಿ, ನೋಡಿ ನಮ್ಮ ಮುಖ್ಯಮಂತ್ರಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರೆ ಅವರಿಗೆ ಅದು ಮನವರಿಕೆ ಆದ್ರೆ ಅವರು ಅದನ್ನ ಕ್ಷಮಿಸಬೇಕು ಅಂತ ಹೇಳಿ ಜನರಿಗೆ ಕೇಳ್ಕೊಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಬಿಜೆಪಿ ಪಕ್ಷದ ನಾಯಕರುಗಳು, ಸಂಸದರು ಇಷ್ಟವರೆಗೆ ಒಂದು ಕ್ಷಮೆ ಬಿಡಿ, ಅವರು ಯಾವುದಕ್ಕೂ ಬಗ್ಗೋರಲ್ಲ. ನಾನು ದನದ ಮಾಂಸ ತಿಂತೇನೆ ಅಂತ ಸಾರ್ವಜನಿಕವಾಗಿ ಹೇಳಿದ್ರು ಕರ್ನಾಟಕದ ಮುಖ್ಯಮಂತ್ರಿ. ಕ್ಷಮೆ ಕೇಳಿದ್ರ? ನೋಡಿ ಸ್ವಾಮಿ, ನೀವು ಒಂದು ಆಲೋಚನೆ ಮಾಡಬೇಕು. ನಾನು ರಕ್ಷಿತ್ ಅವರೇ, ಎಲ್ಲ ಒಂದ್ ಕಡೆ ಜನರಿಗೆ ನಾವು ತಪ್ಪು ಮಾಹಿತಿಯನ್ನ ಕೊಡಬಾರದು. ದನದ ಮಾಂಸ ಬೇರೆ, ಗೋಮಾಂಸ ಬೇರೆ, ನೀವು ಅರ್ಥ ಮಾಡ್ಕೊಳ್ಳಿ. ಕೇಳಿ ಸ್ವಾಮಿ, ಇಲ್ಲ ಅಲ್ಲೇ ನೀವು ಟ್ವಿಸ್ಟ್ ಮಾಡ್ತಾ ಇದ್ದೀರಿ. ನಮ್ಮ ಕಾಮನ್ ಲ್ಯಾಂಗ್ವೇಜ್, ನಮ್ಮ ಹಳ್ಳಿ ಕಡೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಎತ್ತು ಇರಬಹುದು, ಹೋರಿ ಇರಬಹುದು, ಅಥವಾ ಈ ಹೆರದಂತ ದನಗಳಿರ್ಬೋದು, ಇಂಥದಕ್ಕೆಲ್ಲ ನಾವು ಹೇಳುವಂಥದ್ದು ದನದ ಮಾಂಸ ಅಂತ. ಗೋ ಅಂತ ಇರುವಂಥದ್ದು ಅದು ಪೂಜ್ಯವಾದಂಥ ಒಂದು ಪ್ರಾಣಿ, ಅದರಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಇರುವಂತದ್ದು. ಕಾಂಗ್ರೆಸ್ ಪಕ್ಷ ಅದಕ್ಕೆ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಕೂಡ ಅದಕ್ಕೆ ಗೌರವ ಕೊಡ್ತದೆ. ಈ ದೇಶದಲ್ಲಿ ಬಿಜೆಪಿ ಗೋ ಹತ್ಯೆ ನಿಷೇಧ ಕಾನೂನನ್ನು ಗೌರವ ಕೊಟ್ಟು ಗೋ ಹತ್ಯೆ ನಿಷೇಧ ಮಸೂದೆ ಪ್ರಕಾರ ದನವನ್ನ ತಿನ್ನೋದಕ್ಕೆ ಅವಕಾಶ ಇಲ್ಲ, ಕೊಲ್ಲೋದಕ್ಕೆ ಅವಕಾಶ ಇಲ್ಲ. ಸ್ವಾಮಿ, ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ, ಅದು ಕರ್ನಾಟಕದಲ್ಲಿ 1964ನೇ ಇಸವಿಯಲ್ಲಿ ಇದು ಗೋ ಹತ್ಯೆ ನಿಷೇಧ ಕಾಯ್ದೆ ತಂದಿರುವಂತದ್ದು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಅವರೆಲ್ಲ ನೆನಪಿಟ್ಕೊಳ್ಳಿ. ಇವತ್ತು ಕೇಳಿ, ಇವರು ಏನು ತರ್ತೇನೆ ಅಂತ ಅವರು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಏನು ತರಲಿಕ್ಕೆ ಅಂತ ಹೇಳಿ ಇವರು ಸಂಪೂರ್ಣ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ, ಜಾನುವಾರು ಅಗತ್ಯವಿದೆ. ಸರಿ ನೋಡಿ, ಎಲ್ಲ ಜನರಿಗೆ ತಪ್ಪು ಮಾಹಿತಿ ಈಗ ನಿಷೇಧ ಕಾಯ್ದೆ ನಾವು ತರ್ತಾ ಇದ್ದೇವೆ ಅಂತ 1964ನೇ ಇಸವಿಯಲ್ಲೇ ಅದು ಬಂದಿದೆ. ಇವರು ಸಂಪೂರ್ಣ ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಬಿಜೆಪಿಯ ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಇಂಟಾಲರೆನ್ಸ್ಗೆ ಕಾರಣ. ಏನ್ ಹೇಳಿ? ಬಿಜೆಪಿಯ ನಾಯಕರು ಕೆಲವರು ಕೊಟ್ಟಂತ ಹೇಳಿಕೆಗಳು ಇಂಟಾಲರೆನ್ಸ್ಗೆ ಕಾರಣ. ಬಿಜೆಪಿಯ ನಾಯಕರು ಮಾತ್ರ ಅಲ್ಲ, ಇವರ ಏನು ಸಂಘ ಪರಿವಾರದ ಕೆಲವು ಕಾರ್ಯಕರ್ತರು ಎಲ್ಲಿ ದನದ ಮಾಂಸ ತಿನ್ನಬಾರ್ದು ಅಂತ ಹೇಳಿ ಅವರ ಮನೆಗೆ ಹೋಗಿ ಕೆಲವರನ್ನ ಕೊಂದಿದ್ದಾರೆ. ಕೇರಳ ಹೌಸಿನಂತಿನ ಇದಕ್ಕೆ ಅವರು ಅಟ್ಯಾಕ್ ಮಾಡಿಸಿದ್ದಾರೆ. ಮತ್ತು ಸಂಸದರು ಬೇರೆ ಬೇರೆ ಹೇಳಿಕೆ ಇವರು ಇಲ್ಲಿ ನಿಲ್ಬಾರ್ದು, ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ಆಹಾರ ಪದ್ಧತಿಯ ಬಗ್ಗೆ ಪ್ರಕರಣದಲ್ಲಿ ತನಿಖೆ ಮಾಡಿರುವಂತದ್ದು ಉತ್ತರ ಪ್ರದೇಶ ಗವರ್ಮೆಂಟ್. ಎಲ್ಲೂ ಕೂಡ ಅದರ ತನಿಖಾ ವರದಿಯಲ್ಲಿ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, RSS ನ ವಿಚಾರ ಇಲ್ಲ. ಯಾರೋ ಗ್ರಾಮಸ್ಥರು ಮಾಡಿದ್ದಾರೆ ಅಂತ ಇರುವಂತದ್ದು ಒಂದು ವಿಚಾರ. ನೋಡಿ, ನಾನು ವಕೀಲನಾಗಿದ್ದುಕೊಂಡು ಹೇಳ್ತೇನೆ, ಯಾವುದೇ ಒಂದು ಇವತ್ತು ಬಂಟ್ವಾಳದಲ್ಲಿ ಭುವೀಶ್ ಶೆಟ್ಟಿ ಬಜರಂಗ ದಳದ ಕಾರ್ಯಕರ್ತ ಅಂತ ಎಲ್ಲರೂ ಹೇಳಿದ್ದಾರೆ. ಆದರೆ ಕೇಸ್ ಬುಕ್ ಮಾಡುವಾಗ ಬಜರಂಗ ದಳದ ಕಾರ್ಯಕರ್ತ ಅಂತ ಅಲ್ಲ, ವ್ಯಕ್ತಿಯ ವಿರುದ್ಧ ಮಾತ್ರ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ಲಿಕ್ಕೆ ಆಗ್ತದೆ. ನೀವು ಅದನ್ನ ಒಂದು ಅರ್ಥ ಮಾಡ್ಕೊಳ್ಬೇಕು. ಸೊ ನೀವು ಏನು ಕಾರ್ಯಕರ್ತರು, ಇವರ ಸಂಘ ಪರಿವಾರದ ಕಾರ್ಯಕರ್ತರು ಮಾಡಿದ್ದಾರೆ. ಕರೆಕ್ಟ್ ಎಕ್ಸಾಂಪಲ್ ಕೊಟ್ಟರು, ಕರೆಕ್ಟ್ ಆಗಿ ಅದನ್ನು ಅವರು ಒಂದು ಕಂಪೇರ್ ಮಾಡಿದ್ದಾರೆ. ದಾದ್ರಿಯನ್ನು ಮತ್ತು
ಬಂಟ್ವಾಳದ ಕೇಸನ್ನು ಕಂಪೇರ್ ಮಾಡಿದ್ದಾರೆ. ಅಂದರೆ ದಾದ್ರಿಯಲ್ಲಿ ಯಾವ ರೀತಿ ಆಗಿದೆ, ಯಾರೋ ಮಾಡಿದರು, ಯಾರ ಮೇಲೆ ಗೂಬೆ ಗೊರಿಸಿದ್ದಾರೆ, ಅದೇ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಅದೇ ಪ್ರಯತ್ನವನ್ನು ಬಂಟ್ವಾಳದಲ್ಲಿ ಕೂಡ ಮಾಡಿದ್ದಾರೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಸರ್ವನಾಶಕ್ಕೆ ಮೊನ್ನೆ ಬಂಟ್ವಾಳದಲ್ಲಿ ನಡೆದ ಕೊಲೆಯನ್ನು ಯಾರೋ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತನ ಮೇಲೆ ಹೊರಿಸಿದಾರಲ್ಲ, ಇದು ಕಾಂಗ್ರೆಸ್ನ ಸರ್ವನಾಶಕ್ಕೆ ಪ್ರಥಮ ಹೆಜ್ಜೆ. ಗೊತ್ತಾಯ್ತು. ಪ್ರಥಮ ಹೆಜ್ಜೆ. ಇವರಿಗೆ ಗೊತ್ತಾಯ್ತು. ಇವರಿಗೆ ಗೊತ್ತಾಯ್ತು. ಅವರು ಭವಿಷ್ಯಕ್ಕೆ ಅಂತ ಹೇಳುವವನು ಬಹಳ ಅಮಾಯಕ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮಹೇಶ್ ಅವರೇ, ಒಂದು ಪ್ರಶ್ನೆ ಇದೆ. ರಾಜನಾಥ್ ಸಿಂಗ್ ಅವರನ್ನು ಹುಡುಕಿ ಕೊಡಿ, ಎಲ್ಲಿದ್ದಾರೆ ಅವರು? ಹೋಮ್ ಮಿನಿಸ್ಟ್ರು ದೇಶದ್ದು. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಇಷ್ಟೆಲ್ಲ ವಿಚಾರಗಳ ಚರ್ಚೆ ಆಗ್ತಾ ಇದೆ. ರಾಜನಾಥ್ ಸಿಂಗ್ ಅವರು ಹೊರಗೆ ಬಂದು ಮಾತಾಡೋದಿಲ್ಲ. ರಾಜನಾಥ್ ಸಿಂಗ್ ಅವರು ರಾಜ್ಯಗಳಿಗೊಂದು ಪತ್ರ ಬರೆದು ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸಿ ಅಂತ ಹೇಳೋದಿಲ್ಲ. ಏನ್ ಕತೆ ಇದು? ಸಂಪೂರ್ಣವಾಗಿ ತಪ್ಪು ಮಾಹಿತಿ. ದಾದ್ರಿ ಘಟನೆ ಇರಬಹುದು, ಮಡಿಕೇರಿ ಘಟನೆ ಇರಬಹುದು, ಅಥವಾ ಬಂಟ್ವಾಳ ಘಟನೆ ಇರಬಹುದು. ಕೂಡಲೇ ಮರು ದಿವಸ ರಾಜ್ಯದಿಂದ ವರದಿ ಕೇಳುವ ಯಾರಾದರೂ ಒಬ್ಬರು ಸಚಿವರಿದ್ದರೆ ಅದು ರಾಜನಾಥ್ ಸಿಂಗ್ ಮಾತ್ರ. ರಾಜನಾಥ್ ಸಿಂಗ್ ಬಗ್ಗೆ ಹೇಳಿದ್ದೀರಿ ನೀವು. ನೋಡಿ, ನಾನು ಒಂದು 3 ವರ್ಷದ ಡಾಟಾ ಕೊಡ್ತೇನೆ ನಿಮಗೆ. ನಾನು 2013, 2014, 2015 ಎಷ್ಟು ಘಟನೆಗಳಾಗಿದೆ, ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಮತ್ತು ಎಷ್ಟು ಮಂದಿ. ಸರ್, ಹಿಂದಿನ ಹೋಮ್ ಮಿನಿಸ್ಟರ್ ತಪ್ಪಾದ ಕಾರಣಕ್ಕಾದ್ರೂ ಸುದ್ದಿ ಆಗ್ತಾ ಇದೆ. ಅದೇ ಅವರು ಕರೆಕ್ಟ್ ಆಗಿದ್ದ ಕಾರಣ 2013ರಲ್ಲಿ 823 ಘಟನೆಗಳು ನಡೆದಿದ್ರೆ 2014ರಲ್ಲಿ ಕೇವಲ 664 ಘಟನೆಗಳು ನಡೆದಿವೆ. ಅದು ಸಶಕ್ತವಾದ ಒಬ್ಬ ಗೃಹ ಸಚಿವ ಕೇಂದ್ರದಲ್ಲಿ ಇದ್ದ ಕಾರಣ ನಡೆಯಿತು. ಇದು ರಾಜನಾಥ್ ಸಿಂಗ್ ಏನು ಮಾಡ್ತಾ ಇದ್ದಾರೆ ಎಂಬುದಕ್ಕೆ ಒಂದು ಸಣ್ಣ ನೋಟ ನಿಮಗೆ. ಕಾಶ್ಮೀರ ಅಂತ ಇಶ್ಯೂ ಆಗಿರ್ಬೋದು. ಕಾಶ್ಮೀರದಲ್ಲಿ ಯಾವ ರೀತಿ ಅನ್ರೆಸ್ಟ್ ಇತ್ತು, ವಿತಿನ್ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಾರ್ಡರಲ್ಲಿ ಬಿಡಿ, ಈಗ ಯಾವ ರೀತಿ ಉಂಟು. ಅಥವಾ ನಮ್ಮದು ಭಯೋತ್ಪಾದಕ ಇದು ನಕ್ಸಲಿಯರಂತ ಘಟನೆಗಳಿರ್ಬೋದು. ಬೆಂಕಿ ಈಗ ಎಲ್ಲಿ ನಕ್ಸಲ್ ಘಟನೆಗಳು ನಿಮಗೆ ಕೇಳ್ತಾ ಉಂಟು. ಯಾವ ಕಡೆಯಲ್ಲಿ ಯಾವ ರೀತಿ ಎಕ್ಸ್ಟ್ರೀಮಿಸ್ಟ್ ಅನ್ನು, ಯಾವ ಕಡೆ ಎಕ್ಸ್ಟ್ರೀಮಿಸ್ಟ್ ಆಗಿರ್ಬೋದು, ರೈಟ್ ಅನ್ ಆಗಿರ್ಬೋದು. ಅಲ್ಲ, ಇದು ಸಮಸ್ಯೆ ಇಲ್ಲ ದೇಶದಲ್ಲಿ. ಇಲ್ಲ, ಇವರು ಕಾಂಗ್ರೆಸ್ ಹೇಳಿದ ಹಾಗೆ ರಾಮರಾಜ್ಯ ಇದೆ ರಾಜ್ಯದಲ್ಲಿ. ಗಂಡಾಂತರ, ಕಾಂಗ್ರೆಸ್ಗೆ ಗಂಡಾಂತರ ಉಂಟು. ಅದಕ್ಕೋಸ್ಕರ ಅದನ್ನು ಗಂಡಾಂತರದ ಮೇಲೆ ತರಲಿಕ್ಕೆ ಬುದ್ಧಿಜೀವಿಗಳ ರಾಜನಾಥ್ ಸಿಂಗ್ ಇರಬಹುದು, ಸಹಾಯ ಪಡಿತಾ ಇದ್ದಾರೆ. ಇರಬಹುದು ಅಥವಾ ಪ್ರೈಮ್ ಮಿನಿಸ್ಟರ್ ಪ್ರತಿಯೊಬ್ಬರು ಅಸಹನತೆ ಬಗ್ಗೆ ಏನು ಕೂಡ ಯಾಕೆ ಮಾತಾಡ್ತಾ ಇಲ್ಲ. ಅದಕ್ಕೆ ಮಾಡಿ ಹೇಳಿಕೆ ಕೊಡ್ತಾನೆ. ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಅವರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರು ಕಾಂಗ್ರೆಸ್ ಸರ್ಕಾರದಿಂದ ಆರ್ಥಿಕವಾಗಿ ಲಾಭ ಪಡೆದವರು. ಅದು ನಮ್ಮ ಇನ್ಫೋಸಿಸ್ನವರ ಇರಬಹುದು, ಅವರ ಮಗನನ್ನು ಯಾವುದೋ ಒಂದು ಅಡ್ವೈಸರಿ ಕಮಿಟಿಯಿಂದ ಕೈ ಬಿಟ್ಟದಾಗಿರ್ಬೋದು, ಅಥವಾ ಅವರು ಅಧ್ಯಕ್ಷರಾಗಿರುವ ಫೋರ್ಡ್ ಫೌಂಡೇಶನ್ಗೆ ಭಾರತದಲ್ಲಿ ನಿಷೇಧ ತಂದದಾಗಿರ್ಬೋದು, ಅಥವಾ ಯಾರು ಹೇಳಿದ್ರು, ಈಗ ಇವರು ಹೇಳಿದ್ರು ಬ್ರಿಟನ್ ನಲ್ಲಿ ಅವರ ತಂದೆಯು ಭಾರತ ದೇಶದಿಂದ ರಕ್ಷಿತ್ ಅವರೇ, ಈಗ ಬಹಳ ಅವರು ಸ್ಟಾಟಿಸ್ಟಿಕ್ಸ್ ಅನ್ನು ಅವರು ಕೊಟ್ಟರು. ಬಹಳ ಒಳ್ಳೆ ಒಂದು ಹೋಮ್ ಮಿನಿಸ್ಟರ್ ನಮ್ಮ ದೇಶದಲ್ಲಿ ಇದ್ದಾರೆ ಅಂತ. ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 600 ಕಮ್ಯುನಲ್ ರೈಟ್ಸ್ಗಳಾಗಿವೆ. 113 ನೋಡಿ, 113 ಕಮ್ಯುನಲ್ ರೈಟ್ಸು ಬರೀ 2 ತಿಂಗಳು ಅವರು ಅಧಿಕಾರಕ್ಕೆ ಬಂದ ತಕ್ಷಣ 113 ಆಗಿದೆ. ಅದರಲ್ಲಿ 318 ಮಂದಿ ಇಂಜೂರ್ಡ್ ಆಗಿದ್ದಾರೆ, 15 ಮಂದಿ ತೀರ್ಕೊಂಡಿದ್ದಾರೆ. ಇದು ನಾನು ಹೇಳುವಂಥದ್ದಲ್ಲ, ಮೀಡಿಯಾ ಹೇಳುವಂಥದ್ದಲ್ಲ, ಪಾರ್ಲಿಮೆಂಟ್ ಸಮಿತಿಗೆ ಇದೇ ರಾಜನಾಥ್ ಸಿಂಗ್ ಅವರು ಕೊಟ್ಟಂತ ರಿಪೋರ್ಟ್. ಅದರ ಮೊದಲು ಎಷ್ಟಾಗಿದೆ ಅಂತ ಹೇಳಿ ಅದನ್ನ ಹೇಳಿದ್ರು. 644 ಆಗಿದೆ. ನಿಮ್ಮನ್ನು ಕರೆಕ್ಟ್ ನಮ್ಮ ದೇಶದಲ್ಲಿ ನೋಡಿ, ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಇದೆ. ಎಲ್ಲಿ ಯಾವ ಯಾವ ರಾಜ್ಯದಲ್ಲಿ ಇಂಟಾಲರೆನ್ಸ್ ಆಗಿ ಅಥವಾ ಯಾವುದೇ ಇಂತಹ ಘಟನೆ ಕಮ್ಯುನಲ್ ವೈಲೆನ್ಸ್ ಆಗುವಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಿಗಾ ವಹಿಸಿ ಅಲ್ಲಿಂದ ಕೇಳಬೇಕವರು ಏನಾಗ್ತಾ ಇದೆ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಯುಪಿಯಲ್ಲಿ ಏನಾಗ್ತಾ ಇದೆ, ಇನ್ನು 10 ಮಂದಿಯ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಇವರ ಈ ಹೋಮ್ ಮಿನಿಸ್ಟರ್ ಮತ್ತು ಪ್ರಧಾನಮಂತ್ರಿಗಳ ಮೌನ ಎಲ್ಲೋ ಒಂದ್ ಕಡೆ ಈ ಅಸಹನತೆ ಇಂತ ಗಲಾಟೆ ಮಾಡುವ ಕಾರ್ಯಕರ್ತರಿಗೆ ಮಾಡಿದ್ರು. ನಿಮ್ಮ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಫೇವರ್ ತಗೊಂಡವರೆಲ್ಲ ಇವತ್ತು ನಿಮ್ಮ ಪರವಾಗಿ ಆರ್ಥಿಕವಾಗಿ ಅದು ಕೂಡ
ನಾನು ಒಂದು ಆಗ್ಲೇ ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿ. ಶಾರುಖ್ ಖಾನ್ ಅವರಿಗೆ ಇಡೀ ಅಂದ್ರೆ ಜಾರಿ ನಿರ್ದೇಶನದ ರೈಡ್ ಆಯ್ತು, ಆ ನಂತರ ಅವರು ಇಂಟಾಲರೆನ್ಸ್ ಅಂತ ಮಾತಾಡಿದ್ರು. ನೋಡಿ ಸ್ವಾಮಿ, ನೀವು ಕೇಳಿ ರಕ್ಷಿತ್ ಅವರೇ, ನೀವು ಎಲ್ಲೋ ಒಂದ್ ಕಡೆ ಸುಮಾರು 350ಕ್ಕಿಂತಲೂ ಹೆಚ್ಚು ಸಾಹಿತಿಗಳು, ವಿಜ್ಞಾನಿಗಳು, ಫಿಲ್ಮ್ ಮೇಕರ್ಸ್, ಆಕ್ಟರ್ಗಳು ಎಲ್ಲರೂ ಇದು ಏನು ಈ ಅವಾರ್ಡನ್ನು ವಾಪಸ್ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೋ ಒಂದನ್ನು ಇವರು ಎತ್ತಿ ನಿರ್ದೇಶನಾಲಯ ಇದಕ್ಕಿಂತ ಹಿಂದೆ ಅವರ ಮೇಲೆ ರೈಡ್ ಮಾಡಿದ್ದಾರೆ, ಅದಕ್ಕೆ ಇವರು ಇವತ್ತು ಈಗ ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಚಾರ ಇದೆಯಲ್ಲ, ಇದೆಲ್ಲ ಮಾತಿಗೆ ಅವರು ಹೇಳ್ಬೋದೇ ಹೊರತು, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜ್ಞಾನಿಗಳು 80 ವರ್ಷ ವಯಸ್ಸಾದ ವಿಜ್ಞಾನಿಗಳು, ಮಾತಾಡಲಿಕ್ಕೆ ನಡಿಲಿಕ್ಕೆ ಆಗದಂಥ ವಿಜ್ಞಾನಿಗಳು ಇವತ್ತು ಈ ಅವಾರ್ಡನ್ನು ವಾಪಸಿ ಕೊಟ್ಟರಲ್ಲ. ಮತ್ತು ಈ ಶಾರುಖ್ ಖಾನ್ ಬಗ್ಗೆ ಈ ಜಾರಿ ನಿರ್ದೇಶನಾಲಯ ಇದು ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿಂದ ಅದರಿಂದ ಇವತ್ತು ಅವರು ಮಾತಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸತ್ಯಕ್ಕೆ ದೂರ. ದೇಶದಲ್ಲಿ ಏನು ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ, ನನಗೆ ಗೊತ್ತಿದೆ, ಈ ದೇಶದ ಜನತೆಗೆ ಗೊತ್ತಿದೆ. ಎಸ್ ಮಹೇಶ್ ತುಪ್ಪೇಕಲ್ ಅವರೇ, ಕೊನೆಯದಾಗಿ ಅದೇ ಅಂದ್ರೆ ನಮ್ಮ ದೇಶ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅನಿಸುತ್ತಾ ನಿಮಗೆ? 100ಕ್ಕೆ 100 ನಮ್ಮ ದೇಶ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆ. ಅದಕ್ಕಾಗಿ ನೋಡಿ, ಅವರನ್ನು ಹೇಳಲೇಬೇಕು. ನಮ್ಮ ದೇಶದ ಪ್ರಧಾನಿ ಇದ್ರೆ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಪ್ರಧಾನಿ ಆನೆ ವಾಲೆ ಅಂತ ಹೇಳಿದ್ದಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ದಾರೆ. ಎಲ್ಲಿ ಆಗ್ತಾ ಇದೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್? ಅಚ್ಚೇ ದಿನ ಎಲ್ಲಿ ಬಂದಿದೆ ಹೇಳಿ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆದ ಕಾರಣ ಕೇರಳದಂತ, ಕಾಶ್ಮೀರದಂತ ಪ್ರದೇಶಗಳಲ್ಲಿ ಮೋದಿ ಪರವಾದ ಮತಗಳು ಉದ್ಧಾರ ಆಯ್ತು ಅಂತ ಅರ್ಥ ಅಲ್ಲ. 2 ಸೀಟ್ ಸಿಕ್ಕಿದ ಕೂಡಲೇ ಊರು ಉದ್ಧಾರ ಆಯ್ತು ಅಂತ ಅರ್ಥ ಆಗೋದಿಲ್ಲ. ಸಬ್ಕಾ ವಿಕಾಸ್ ಅಂದ್ರೆ ಅಲ್ಪಸಂಖ್ಯಾತರು ಕೂಡ ಭದ್ರತೆ, ವಿಕಾಸ ಅವರು ಆಗ್ತಾ ಇದ್ದಾರೆ, ಅವರ ಆರ್ಥಿಕವಾಗಿ ಅಭಿವೃದ್ಧಿ, ಅವರಿಗೂ ದೇಶದಲ್ಲಿ 1 ಕೆಜಿ ದಾಲಿಗೆ ಪರಿಸ್ಥಿತಿ ಬಂದಿದೆ. 1 ಕೆಜಿ ಬೇಳೆಗೆ 200 ರೂಪಾಯಿ ಇವತ್ತು ಕೊಡಬೇಕಾಗ್ತದೆ. ಹಿಸ್ಟ್ರಿಯಲ್ಲಿಯೇ ಎಣ್ಣೆ ಏನು ಯೂಸ್ ಮಾಡಿ ದರ ಕಂಟ್ರೋಲ್ ಮಾಡಿದ್ದಾರೆ, ಪ್ರೈಸ್ ಕಂಟ್ರೋಲ್ ಮಾಡಿದ್ದಾರೆ. ಇವರು ಹೇಳಿದ ಮಾತಿಗೆ, ನೀವು ಹೇಳಿದ ಮಾತಿಗೆ ಸ್ವಾಮಿ, G20 ಶೃಂಗಸಭೆಯಲ್ಲಿ ಸಾಮಾನ್ಯ ಬೆಲೆ ಏರಿಕೆ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಮಾಡಿದಂತ ಮೋದಿ ಅವರು ಇವತ್ತು ಕಂಟ್ರೋಲ್ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಆಯ್ತಾ? ಯಾಕೆ ಅವರು ಮಾಡ್ತಾ ಇಲ್ಲ ಅದನ್ನ ಇವತ್ತು ಹೇಳಿ. ಸರ್ ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮಲ್ಲಿ. ಇಂಟಾಲರೆನ್ಸ್ ವಿಚಾರದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಕೂಡ ಈಗ ಅಮೀರ್ ಖಾನ್ ಅವರು ಮಾತಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಹೇಳಿದ್ರು, ಮಾತಾಡಿದ್ದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅವ್ರು ಹೇಳುವಂತ ವಿಚಾರಗಳಿಗೆ ಅನ್ನುವಂತ ಮಾತನ್ನು ಹೇಳಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನವನ್ನ ಹರಾಜು ಹಾಕ್ತಾ ಇದ್ದೀರಿ ಅಂತ ಅನ್ಸೋದಿಲ್ವಾ? ಯಾವ ದೇಶದಲ್ಲಿ ಇಲ್ಲ ಅಂತ ನೋಡಿ, ಅಮೆರಿಕದಲ್ಲಿ ಭಾರತ ದೇಶದ ಇತಿಹಾಸವಾದ ಪುಟಗಳನ್ನ ನಾನು ಹೇಳ್ತೇನೆ. ಭಾರತ ದೇಶದ ಇತಿಹಾಸವನ್ನ ನೀವು ಪುಟಗಳನ್ನ ತಿರುಚಿ ನೋಡಿದರೆ, ಭಾರತ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಪ್ರಧಾನಮಂತ್ರಿಗಳು ವಿದೇಶದಲ್ಲಿ ಹೋಗಿ ವಿರೋಧ ಪಕ್ಷವನ್ನು ಹೀಯಾಳಿಸಿ ಬಂದಿರುವಂಥದ್ದು ನರೇಂದ್ರ ಮೋದಿ ಅವರು. ಈ ದೇಶದಲ್ಲಿ ಅವರ ಆಡಳಿತದಲ್ಲಿ ನಮ್ಮ ದೇಶ ಎಲ್ಲ ಕುಸಿದು ಹೋಗಿತ್ತು, ಆರ್ಥಿಕತೆ ಕುಸಿದು ಹೋಗಿತ್ತು, ಜನರಿಗೆ ಜೀವನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಎನ್ನುವಂತ ಸುಳ್ಳು ವಿಚಾರಗಳನ್ನ ವಿದೇಶದಲ್ಲಿ ಅವರು ಹೋಗಿ ಹೇಳಿದ್ದಾರೆ. ಮಾನ ಹರಾಜು ಮಾಡಿದ್ದು ಈ ದೇಶದ್ದು ನರೇಂದ್ರ ಮೋದಿ ಅವರು. ಕಾಂಗ್ರೆಸ್ ಸರ್ಕಾರ ವಾಜಪೇಯಿ ಸರ್ಕಾರ ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಮೆರಿಕಕ್ಕೆ ಹೋದಾಗ ಸುದೃಢ ಸರ್ಕಾರ ಅಂತ ಹೇಳಿಕೆ ಹಾಗಾದ್ರೆ ಪ್ರಪಂಚದಲ್ಲಿ ಟಾಲರೆನ್ಸ್ ಇರುವಂತ ದೇಶ ಯಾವುದು ನಿಮ್ಮ ಪ್ರಕಾರ? ನೋಡಿ ಸ್ವಾಮಿ, ನಮ್ಮ ದೇಶದಲ್ಲಿ ನಿಮ್ಮ ಮನೆಯಲ್ಲಿ ಏನಾಗ್ತದೆ, ನಿಮ್ಮ ಮನೆಯಲ್ಲಿ ಸಮಾಧಾನ ಇದೆಯಾ, ಸಹಿಷ್ಣುತೆ ಇದೆ ಅಂತ ನೋಡಿ. ನೀವು ಹತ್ತಿರದ ಮನೆಯವರ ಅಸಹಿಷ್ಣುತೆ ಬಗ್ಗೆ ನೀವು ಮಾತಾಡ್ಲಿಕ್ಕೆ ಹೋಗಬೇಡಿ. ನಮ್ಮ ದೇಶದ ಬಗ್ಗೆ ನೀವು ಮಾತಾಡಿ, ನಮ್ಮ ದೇಶದ ಸಹಿಷ್ಣುತೆ ಬಗ್ಗೆ ಮಾತಾಡಿ. ನಮಗೆ ಜೀವನ ಮಾಡ್ಲಿಕ್ಕೆ ಸಾಮಾನ್ಯ ಮನುಷ್ಯನಿಗೆ ಕಷ್ಟ ಜೀವನ ಮಾಡ್ಲಿಕ್ಕೆ ಜಗಳಗಳು, ಕೋಮು ಸಂಘರ್ಷಗಳು ಎಲ್ಲ ದೇಶದಲ್ಲಿ ಆಗ್ತಾ ಇದೆ. ಇಡೀ ಎಲ್ಲೂ ಆಗದ ರೀತಿಯಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಆಗ್ತಾ ಇರುವಂತದ್ದು ಭಾರತ ದೇಶದಲ್ಲಿ ನೀವು ಮರಿಬಾರದು. ಫ್ರಾನ್ಸ್ ನಲ್ಲಿ ಬುರ್ಕಾ ಹಾಕೋದಕ್ಕೆ ಬಿಡೋದಿಲ್ಲ ಸರ್, ಅಸಹಿಷ್ಣುತೆ ಫ್ರಾನ್ಸ್ ನಲ್ಲಿ ಇದೆ ಅಂತ ಹೇಳ್ತೀರಾ? ಆಹಾರ ಪದ್ಧತಿ ಕುವೈಟ್ ನಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಅದು ಅಸಹಿಷ್ಣುತೆ ಅಂತ ಹೇಳ್ತೀರಾ ನೀವು? ಬಿಜೆಪಿ ಅವರಿಗೆ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಎಲ್ಲಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಚೈನಾ, ಫ್ರಾನ್ಸ್ ವಿಚಾರಗಳನ್ನ ಇವರು ಎತ್ತಿಕೊಂಡು ಮಾತಾಡ್ತಾ ಇದ್ದಾರೆ. ಭಾರತ ದೇಶದ 120 ಕೋಟಿ ಜನರು ಇವತ್ತು ಜೀವನ ಮಾಡ್ಲಿಕ್ಕೆ ಮನೆಯಲ್ಲಿ ಪದಾರ್ಥ ಮಾಡುವಾಗ ಅವರು ಎದುರುಕೊಂಡು ಪದಾರ್ಥ ಮಾಡುವಂತ ಒಂದು ಸನ್ನಿವೇಶ ಸೃಷ್ಟಿಯಾಗಿದ್ರೆ ನಿಮ್ಮ ಆಡಳಿತ ಕಾಲದಲ್ಲಿ ಉತ್ತರ ಕೊಡ್ಲಿಲ್ಲ. ಇದು ಕಾಮನ್ ಅಲ್ವಾ? ಇದು
ಒಂದು ದೇಶದ ಒಳಗೆ ಇಂಥ ಸಮಸ್ಯೆಗಳು ಕಾಮನ್ ಅಲ್ವಾ ಇದು? ಆಹಾರ ಪದ್ಧತಿಯ ಬಗ್ಗೆ ಒಬ್ಬರ ಅಡಿಗೆ ಮನೆಗೆ ಹೋಗಿ ಅದು ಅವರನ್ನು ಇಳ್ಕೊಂಡು ಬಂದು ಕೊಲೆ ಮಾಡುವಂತದ್ದು ಸಾಮಾನ್ಯ ವಿಚಾರ ಅಲ್ಲ. ಹೇಗೆ ಹೇಳ್ತೀರಿ ಅದು ಸಾಮಾನ್ಯ ವಿಚಾರ ಅಂತ? ಯಾವ ದೇಶದಲ್ಲಿ ಹಾಗೆ ನಡೆದಿದೆ ಅಂತ ನೀವು ಹೇಳಿ. ಫುಟ್ಬಾಲ್ ಸ್ಟೇಡಿಯಂಗೆ ಹೋಗಿ ಸಿಕ್ಕವರನ್ನ ಶೂಟ್ ಮಾಡಿ ಕೊಲ್ಲುವಂತದ್ದು ಸಾಮಾನ್ಯ ವಿಚಾರ. ನೋಡಿ, ಅದು ಟೆರರಿಸ್ಟ್ ವಿಚಾರ. ನೀವು ಟೆರರಿಸ್ಟ್ಗಳು ಯಾವ ಜಾತಿ ಆದ್ರೂ ಕೂಡ ಅದು ಟೆರರಿಸ್ಟ್ ಜಾತಿ. ಅದಕ್ಕೆ ಉಗ್ರವಾದಿಗಳಿಗೆ ಒಂದು ಜಾತಿ ಇಲ್ಲ, ಉಗ್ರವಾದಿಯೇ. ಉದ್ಯಾನವನದಲ್ಲಿ ಗನ್ ಹಿಡ್ಕೊಂಡು ಸಿಕ್ಕವರಿಗೆ ಶೂಟ್ ಮಾಡುವಂತದ್ದು ಸಹಿಷ್ಣುತೆ, ಅಸಹಿಷ್ಣುತೆ ಅಲ್ಲ. ಅಮೆರಿಕದಲ್ಲಿ ಆಗ್ತಾ ಇದೆ ಸ್ವಾಮಿ, ಅದು ಉಗ್ರವಾದ ಅಲ್ಲ, ಟೆರರಿಸಂ. ಅದು ಟೆರರಿಸಂ. ನೀವು ಟೆರರಿಸಂ ಮತ್ತು ಇಂಟಾಲರೆನ್ಸ್ಗೆ ನೀವು ತಾಳೆ ಹಾಕಬೇಡಿ. ಅದು ಟೆರರಿಸಂ ಅಂತ ಹೇಳಿದ್ರೆ ಅದಕ್ಕೆ ಜಾತಿ ಇಲ್ಲ. ಸರಿ ಸರ್, ಆಸ್ಟ್ರೇಲಿಯಾದಲ್ಲಿ ಜನಾಂಗೀಯ ನಿಂದನೆ ಆಗ್ತಾ ಇದೆ, ಭಾರತದ ವಿದ್ಯಾರ್ಥಿಗಳನ್ನ ಹೊಡೆದು ಓಡಿಸ್ತಾ ಇದ್ದಾರೆ, ಇದು ಟೆರರಿಸಂ ಅಥವಾ ಅಸಹಿಷ್ಣುತೆ? ನೋಡಿ, ಅಸಹಿಷ್ಣುತೆ ಯಾವ ದೇಶದಲ್ಲಿ ಕೂಡ ಆದ್ರೂ ಕೂಡ ಅದು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸ್ತದೆ ಅದನ್ನು. ಸೊ ಇದು ಭಾರತದಲ್ಲಿ ಮಾತ್ರ ಇರುವಂತ ಸಮಸ್ಯೆ ನಾವು ಎಲ್ಲ ಕಡೆ ಇದೆ. ನೋಡಿ, ನಾವು ಆತಂಕ ಪಡುವಂತದ್ದು ನಮ್ಮ ದೇಶದಲ್ಲಿ ಇದಾಗ್ತಾ ಇದೆ ಅಲ್ಲ, ಎಲ್ಲಿಗೆ ಹೋಗ್ತದೆ ನಮ್ಮ ದೇಶ, ನಮ್ಮ ದೇಶದ ಈಗಿನ ನಮ್ಮ ಪೀಳಿಗೆ, ನಮ್ಮ ಹಿಂದಿನ ದೇಶದಲ್ಲಿ ಈ ಹಿಂದೆ ಆಗೇ ಇರಲಿಲ್ಲ ಇಂಥದ್ದೆಲ್ಲ. ಇಂಥದ್ದು ಆಹಾರ ಪದ್ಧತಿಯ ಬಗ್ಗೆ ಎಲ್ಲ ಹೋಗಿ ಇಂಥ ಗಲಾಟೆ ಎಲ್ಲೂ ಕೂಡ ಆಗ್ಲಿಲ್ಲ. ಎಸ್ ಮಹೇಶ್ ತುಪ್ಪೆಕಲ್ ಅವರೇ, ಕೊನೆಯದಾಗಿ ಕಾಂಗ್ರೆಸ್ ಅದರ ಬುಡ ಅಳ್ಗಾಡ್ತಾ ಉಂಟು. ಅದಕ್ಕೋಸ್ಕರ ಮಣಿಶಂಕರ್ ಅಯ್ಯರ್ ಮತ್ತು ರಶೀದ್ ಅಂತವರನ್ನು ಪಾಕಿಸ್ತಾನಕ್ಕೆ ಕಳಿಸಿ ಪಾಕಿಸ್ತಾನದ ಸಹಾಯ ಪಡೆಯುತ್ತಾ ಇದ್ದಾರೆ. ಇನ್ನು ಇಲ್ಲಿ ಅಂದ್ರೆ ಮೊದಲು ಕಾಂಗ್ರೆಸ್ ವಿಚಾರವನ್ನೆಲ್ಲ ನೀವು ಜನರಿಗೆ ಕೊಡಬೇಡಿ. ನೋಡಿ, ಬಿಜೆಪಿ ಅವರು ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರವರು. ಮಣಿಶಂಕರ್ ಅಯ್ಯರ್ ಅವರು ಸ್ಟೇಟ್ಮೆಂಟ್ ಅವರು ನಿಸ್ಸೀಮರವರು. ಮಣಿಶಂಕರ್ ಹೇಳುವಂತದ್ದು ಸುಳ್ಳು. ಮಣಿಶಂಕರ್ ಅಯ್ಯರ್ ನಿಮ್ಮ ಪಾರ್ಟಿಯ ಲೀಡರ್ ಹೌದಲ್ವಾ? ಖಂಡಿತವಾಗಿ. ಅವರು ಪಾಕಿಸ್ತಾನದಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ನಿಮಗೂ ಗೊತ್ತಿದೆ. ನೋಡಿ, ಬಿಜೆಪಿ ಮೋದಿ ಅವರನ್ನ ಇಳಿಸೋದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಒಂದು ಇಳಿಸಿ ಅಂತ ಅಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅವರು? ಅದೇ ರೀತಿ ಪಾಕಿಸ್ತಾನ ಉಂಟಾ, ಹೇಗೆ ಭಾರತದಲ್ಲಿ ಕೂಡ ಕೆಲವರು ಕಾಂಗ್ರೆಸ್ನ ಪರವಾಗಿ ಕಾಂಗ್ರೆಸ್ನ ಬೇಸ್ಗಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತೀಯರು ಅದು ಖಾಲಿ ಭಾರತೀಯರು ಮಾತ್ರ ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೆ, G20ಯಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಕೊಟ್ಟ 7 ಪಾಯಿಂಟ್ ಡಿಸ್ಕಸ್ಗೆ ಬಂದಿದೆ. ಬೇರೆ ಯಾವ ದೇಶದವರು ಕೊಟ್ಟ ಪಾಯಿಂಟ್ಗಳು ಬರಲಿಲ್ಲ. ಲಂಚ್ ಅವರಲ್ಲಿ ಲಂಚ್ ಬ್ರೇಕ್ ಅಲ್ಲಿ ರೇಸ್ ಮಾಡಿದ್ದಾರೆ, 7 ಪಾಯಿಂಟ್ ಬಂದಿದೆ. ಅದು ಭಾರತದ ಹೆಸರು, ಅದು ಭಾರತದ ಹೆಸರು. ಕಾಂಗ್ರೆಸ್ನ 44 ಮಂದಿ ಎಂಪಿಗಳು ಟಿವಿ ಪರದೆ ಮೇಲೆ ಕೂಗಾಡಿದಲ್ಲಿ ಭಾರತದ ಹೆಸರು ಹಾಳಾಗುದಿಲ್ಲ, ಭಾರತದಲ್ಲಿ ಸಹಿಷ್ಣುತೆ ಬಗ್ಗೆ ಕೊರತೆಯೂ ಬರುವುದಿಲ್ಲ. ನಮ್ಮ ಮೋದಿ ಅವರು ಯಾವ ರೀತಿ ಹೇಳಿದ್ದಾರೆ? ಮೋದಿ ಅವರು ಅಲ್ಲಿ ಏನ್ ಹೇಳಿದ್ದಾರೆ? ವೆಂಬ್ಲಿಯಲ್ಲಿ ಏನ್ ಹೇಳಿದ್ದಾರೆ? ಭಾರತ ದೇಶದಲ್ಲಿ ಕೇವಲ 3 ಕಡೆ ಏನೋ ಇಂಟಾಲರೆನ್ಸ್ ಆಗಿದೆ, ಭಾರತ ದೇಶದಲ್ಲಿ ಏನು ಆಗುವಂತದ್ದಿಲ್ಲ ಅಂತ ಹೇಳುವಂತ ಒಂದು ಮಾತನ್ನ ಒಂದು ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರಲ್ಲ, ಯಾಕೆ ಅವರಿಗೆ ಕಿವಿ ಕೇಳಿಸ್ತಾ ಇಲ್ವಾ, ಕಣ್ಣು ಕಾಣಿಸ್ತಾ ಇಲ್ವಾ ಅವರ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ? ಧನ್ಯವಾದಗಳು ಡಿಸ್ಕಷನ್ ಅಲ್ಲಿ ಭಾಗವಹಿಸಕ್ಕೆ. ಸರ್, ತಮಗೂ ಕೂಡ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ಅಮೀರ್ ಖಾನ್ ಅವರು ಮತ್ತೊಮ್ಮೆ ಆ ಚರ್ಚೆಯನ್ನು ಆರಂಭ ಮಾಡಿ ಹಾಕಿದ್ದಾರೆ. ಬಹುಶಃ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಎಲ್ಲೂ ಹೋಗಿ ತಲಪತ್ತೆ. ಇನ್ನು ಅಮೀರ್ ಖಾನ್ ಅವರಿಗೆ ಏನು ಸಮಸ್ಯೆಗೋಸ್ಕರ ಇದನ್ನು ಹೇಳಿದ್ರು ಅಂತ ಬಿಜೆಪಿ ಅವರು ಹೇಳ್ತಾರೆ, ಅಥವಾ ಅಮೀರ್ ಖಾನ್ ಅವರಿಗೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರು ಸಪೋರ್ಟ್ ಮಾಡ್ತಾರೆ, ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಇವತ್ತಿನ ವಿಶೇಷ. ನಿಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಕರೆಂಟ್ ಅಫೇರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್. ಈ ದಿನದ ವಿಶೇಷ